ಆನ್ ಲಾ ಆಫ್ ಎವಿಡೆನ್ಸ್ ಅಂತೇಳಿ. ನೋಡಿ, ಪ್ರತಿ ತರಗತಿಯಲ್ಲೂ ನಾನು ತಮಗೆ ಏನಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ದಿ ಆಬ್ಜೆಕ್ಟಿವ್ ಆಫ್ ಲಾ ಈಸ್ ಟು ಒಬ್ಟೈನ್ ಜಸ್ಟಿಸ್ ಅಂತ. ಲಾ ಇಸ್ ಓನ್ಲಿ ಅ ಮೀಡಿಯನ್ ಟು ಒಬ್ಟೈನ್ ಜಸ್ಟಿಸ್ ಅಂತ. ಕಾನೂನು ಕೇವಲ ನ್ಯಾಯವನ್ನ ಪಡ್ಕೊಳ್ಳಿಕ್ಕೆ ಇರಬಹುದಾದಂತ ಒಂದು ಸಾಧನ ಅಷ್ಟೇ ಅಂತ ಹೇಳ್ತಾ ಇದ್ದೀವಿ. ಕಾನೂನಿನ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಸಾಮಾಜಿಕ ನ್ಯಾಯವನ್ನ ಒದಗಿಸುವಂಥದ್ದು. ನ್ಯಾಯಾಲಯಗಳ ಪ್ರಮುಖ ಕಾರ್ಯ ಯಾವುದು ಅಂತಂದ್ರೆ ನ್ಯಾಯವನ್ನ ಒದಗಿಸುವಂಥದ್ದು. ಈ ನಿಟ್ಟಿನಲ್ಲಿ ಯಾವುದೇ ಕಂಪ್ಲೇಂಟ್ ಆದಂತ ಸಂದರ್ಭದಲ್ಲಿ, ಯಾವುದೇ ಕೇಸನ್ನ ಹಾಕದಂತ ಸಂದರ್ಭದಲ್ಲಿ, ಸಿವಿಲ್ ಕೇಸ್ ಆಗಿರ್ಬೋದು ಅಥವಾ ಕ್ರಿಮಿನಲ್ ಕೇಸ್ ಆಗಿರ್ಬೋದು, ಕೋರ್ಟ್ ಅಲ್ಲಿ ವಿಚಾರಣೆ ನಡೆಯುತ್ತೆ. ವಿಚಾರಣೆ ನಡೆಯೋ ಸಂದರ್ಭದಲ್ಲಿ ಸಾಕ್ಷಿಗಳನ್ನ ಇಬ್ಬರು ಪಕ್ಷಗಾರರು, ಕೇಸಿನ ಇಬ್ಬರು ಪಕ್ಷಗಾರರು ಸಾಕ್ಷಿಗಳನ್ನ ಕೋರ್ಟ್ಗೆ ಒದಗಿಸ್ತಾರೆ. ಒದಗಿಸಿದಂತ ಸಂದರ್ಭದಲ್ಲಿ ನ್ಯಾಯಾಲಯ ಎಲ್ಲಾ ಸಾಕ್ಷಿಗಳನ್ನ ಅಂತಲ್ಲ, ಯಾವುದು ರೆಲೆವೆಂಟ್ ಅಂತ ಅನ್ಸುತ್ತೆ, ಯಾವುದು ಸುಸಂಬದ್ಧವಾದಂತಹ ಸಾಕ್ಷಿಗಳು ಅಂತ ಅನ್ಸುತ್ತೆ, ಅದನ್ನ ಮಾತ್ರ ಎವಿಡೆನ್ಸ್ ಅಂತ ತಗೊಳುತ್ತೆ. ಆ ಸಾಕ್ಷ್ಯಗಳ ಪರಿಗಣಿಸಿ ತೀರ್ಪನ್ನ ಕೊಡ್ಲಾಗುತ್ತೆ. ಸಿವಿಲ್ ಕೇಸಲ್ಲಿ ಆಗಿರ್ಬೋದು ಅಥವಾ ಕ್ರಿಮಿನಲ್ ಕೇಸ್ಗಳಲ್ಲಿ ಆಗಿರ್ಬೋದು. ಬೇಲ್ ಇಸ್ ಅ ರೂಲ್ ಅಂತ, ಜೈಲ್ ಇಸ್ ಅನ್ ಎಕ್ಸೆಪ್ಷನ್ ಅಂತ. ಬೇಲ್ ಇಸ್ ಅ ರೂಲ್, ಜೈಲ್ ಇಸ್ ಅನ್ ಎಕ್ಸೆಪ್ಷನ್ ಅಂತ. ಸರ್ ಸರ್ ಸೊ ಈ ನಿಟ್ಟಿನಲ್ಲಿ ಈ ಬೇಲ್ ವಿಚಾರ ಇದೆಯಲ್ಲ, ಈ ಬೇಲ್ ವಿಚಾರದಲ್ಲಿ ಎವ್ರಿಬಡಿ ಹ್ಯಾಸ್ ಎ ರೈಟ್ ಟು, ನೋಡಿ, ಏನು ಲಿಬರ್ಟಿ ಅಂತ ಹೇಳಿ, ಎವ್ರಿಬಡಿ ಹ್ಯಾಸ್ ಎ ಫ್ರೀಡಮ್ ಟು ಲೀವ್ ವಿತ್ ಅ ಡಿಗ್ನಿಟಿ ಅಂತ ಹೇಳಿ. ಯಾರನ್ನೋ ಒಬ್ಬ ಒಂದು ಅಲಿಗೇಷನ್ ಆಗಿದ ತಕ್ಷಣ ತಗೊಂಡೋಗಿ ಜೈಲಿಗೆ ಹಾಕುವಂಥದ್ದಲ್ಲ. ಜೈಲಿಗೆ ಹಾಕುವಂತ ಅವಶ್ಯಕತೆ ಇದೆಯಾ ಅಂತ. ದೇರ್ ಇಸ್ ಅ ರಿಕ್ವೈರ್ಮೆಂಟ್, ದೇರ್ ಇಸ್ ಅ ನೀಡ್ ಫಾರ್ ಸೆಂಡಿಂಗ್ ಅನ್ ಅಕ್ಯೂಸ್ ಟು ಅ ಜೈಲ್ ಅಂತ. ದಟ್ ಈಸ್ ದಿ ಕ್ವಶನ್ ಆಫ್ ಲಾ ಅಂತ. ದ ಕೋರ್ಟ್ ಆಲ್ವೇಸ್ ಥಿಂಕ್ಸ್ ಇನ್ ದಿಸ್ ವೇ. ಯಾಕೆ ಅಂತಂದ್ರೆ ದ ಕೋರ್ಟ್ ಈಸ್ ಗೌರ್ನ್ಡ್ ಬೈ ದಿ ಪ್ರಿನ್ಸಿಪಲ್ಸ್ ಅಂತೇಳಿ. ಕೋರ್ಟು ತಾನೇ ಕೆಲಸ ಮಾಡಲ್ಲ. ಕೋರ್ಟು ಕಾನೂನಿನ ಆಧಾರದ ಮೇಲೆ ಕೆಲಸವನ್ನ ಮಾಡುತ್ತೆ. ಕೋರ್ಟನ್ನು ಯಾರು ಸರ್ ಕಂಟ್ರೋಲ್ ಮಾಡೋದು? ನ್ಯಾಯಾಲಯಗಳ ಯಾವುದು? ಈ ನ್ಯಾಯಾಲಯಗಳು ಕಾರ್ಯಪ್ರವೃತ್ತಿ ಮಾಡ್ತದೆ. ಯಾವ ಬೇಸಿಸ್ ಮೇಲೆ ಕಾರ್ಯಪ್ರವೃತ್ತಿಯನ್ನ ಮಾಡ್ತದೆ? ಯಾವ ಬೇಸಿಸ್ ಮೇಲೆ ಸಾಕ್ಷಿಗಳನ್ನ ಏನು ಅದನ್ನ ಅಡ್ಮಿಟ್ ಮಾಡ್ಕೊಳ್ತದೆ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ಕಾನೂನಿನ ಚೌಕಟ್ಟಿನ ಮೇಲೆ. ಕಾನೂನಲ್ಲಿ ಈ ತರ ಒಂದು ಅಪರಾಧಕ್ಕೆ ಈ ತರ ಒಂದು ಶಿಕ್ಷೆ ಇದೆ, ಈ ತರ ಅಪರಾಧ ಅಂತ ಈ ತರ ಅಪರಾಧ ಸಾಬೀತಾದಂತ ಸಂದರ್ಭದಲ್ಲಿ ಮಾತ್ರ ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತ ಕಾನೂನಲ್ಲಿದ್ರೆ ನ್ಯಾಯಾಲಯ ಅದನ್ನ ಪರಿಗಣಿಸುತ್ತೆ. ಪರಿಗಣಿಸಿ ಆ ವ್ಯಕ್ತಿಯನ್ನ ಜೈಲಿಗೆ ಕಳಿಸುವಂತದ್ದು ಮಾಡುತ್ತೆ. ಕಾನೂನಲ್ಲಿ ಆತರ ಇಲ್ಲ ಸರ್ ಅಂತ ಹೇಳಿದ್ರೆ ನ್ಯಾಯಾಲಯ ಕಳಿಸ್ಲಿಕ್ಕಾಗಲ್ಲ. ಸೊ ಹಿಯರ್ ವಿ ಆರ್ ಗೌರ್ನ್ಡ್ ಬೈ law. The society is governed by the law. At the same time,
courts are also governed by the principles of law. The principles of obtaining bail is a rule, jail is an exception ಅಂತ. ಬೇಲ್ ಪ್ರತಿಯೊಬ್ಬರಿಗೂ ಕೊಡ್ಬೇಕಾ ಸರ್ ಅಂತಂದ್ರೆ ಕೊಡಬೇಕು. ಯಾವುದೋ ಒಂದು ಸಂದರ್ಭದಲ್ಲಿ ಸಾಕ್ಷಿಗಳನ್ನ ನಾಶ ಮಾಡ್ತಾನೆ, ಇದು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿಲ್ಲ, ಇವನು ಬೇಲನ್ನ ಕೊಟ್ರೆ ಹೊರದೇಶಕ್ಕೆ ಹೋಗ್ಬಿಡ್ತಾನೆ ಅಂತ ಯಾವಾಗ ಕೋರ್ಟ್ಗೆ ಅನ್ಸುತ್ತೆ, ಅಥವಾ ಇವನು ಹ್ಯಾಬಿಚುವಲ್ ಅಫೆಂಡರ್ ಅಂತಂದ್ರೆ ತಪ್ಪನ್ನ ಪದೇ ಪದೇ ಮಾಡ್ತಾ ಇದ್ದಾನೆ ಅಂತ ಹೇಳಿ, ಅಂತ ಸಂದರ್ಭದಲ್ಲಿ ಬೇಲನ್ನ ನಿರಾಕರಣೆ ಮಾಡಲಾಗುತ್ತೆ. ಅದನ್ನ ಹೊರತುಪಡಿಸಿ ಯಾವುದೇ ಸಂದರ್ಭ, ಈವನ್ ಸೆಕ್ಷನ್ 302 ಮರ್ಡರ್ ಕೇಸ್ಗಳಲ್ಲಿ ಬೇಲ್ಗಳನ್ನ ಕೊಡ್ಲಾಗ್ತದೆ. ಈವನ್ ಇನ್ ಅ ನಾನ್ ಬೇಲಬಲ್ ಅಫೆನ್ಸ್ ಬೇಲ್ ಮೇ ಬಿ ಗ್ರಾಂಟೆಡ್ ಆನ್ ಸರ್ಟನ್ ಫ್ಯಾಕ್ಟರ್ಸ್ ಅಂತ. ದೇರ್ ಆರ್ ಸಮ್ ಪ್ರಿನ್ಸಿಪಲ್ಸ್ ಅಂತ ಹೇಳಿ. ಸೊ ಹಿಯರ್ ದ ಪ್ರಿನ್ಸಿಪಲ್ಸ್ ಆಫ್ bail is a rule, jail is an exception. So when we come to the law of evidence, ನೋಡಿ ಸರ್, ನಾನೊಬ್ಬ ಜನಸಾಮಾನ್ಯ, ನನಗೆ ಗೊತ್ತಿರೋದಿಷ್ಟೇನೆ. ಕೋರ್ಟ್ ಕಲಾಪಗಳಲ್ಲಿ ಸಾಕ್ಷಿಗಳಿವೆಯಾ, ಸಾಕ್ಷಿಗಳು ಎಷ್ಟು ಪ್ರಮಾಣದ ಸಾಕ್ಷಿಗಳು ಅನ್ನ ಕೋರ್ಟ್ ಪರಿಗಣಿಸುತ್ತೆ, ಸಾಕ್ಷಿಗಳ ನಿಟ್ಟಿನಲ್ಲಿ ಸಾಕ್ಷಿಗಳು ಎಲ್ಲಾ ಸಾಕ್ಷಿಗಳ ಹೇಳಿಕೆಗಳನ್ನು ತಗೊಳುತ್ತಾ, ನನಗೇನಾದ್ರೂ ಅವಕಾಶ ಕೊಡುತ್ತಾ, ಯಾವೆಲ್ಲ ಸಂದರ್ಭದಲ್ಲಿ ಏನು ಕೋರ್ಟು ತೀರ್ಪಿನ ಒಂದು ನಿಟ್ಟಿನಲ್ಲಿ ಸಾಕ್ಷಿಗಳನ್ನ ಪರಿಗಣಿಸಿ ಇತ್ಯರ್ಥವನ್ನು ಆ ಪ್ರಕರಣವನ್ನ ಇತ್ಯರ್ಥಗೊಳಿಸುತ್ತೆ. ಸಾಕ್ಷಿಗಳು ಬೇಕೇ ಬೇಕಾ ಸರ್ ಕೇಳಿದ್ದೀನಿ ನಾನು. ಹೌದು, ಸಾಕ್ಷಿಗಳು ಬೇಕು ಅಂತ ಕೇಳಿದ್ದೀನಿ. ಸಾಕ್ಷಿಗಳೇನಾದ್ರೂ ಹೇಳಿಲ್ದಲೇ ಇದ್ರೆ ಕೋರ್ಟ್ ಏನು ಆಕ್ಷನ್ ತಗೊಳ್ಳಿಕ್ ಬರಲ್ವಾ? ಸೊ ಏನ್ ಮಾಡುದು? ಈ ಸಾಕ್ಷಿಗಳಲ್ಲಿ, ಸಿವಿಲ್ ಕೇಸ್ಗಳಲ್ಲಿ ಸಾಕ್ಷಿಗಳದ್ದು ಪ್ರಕಾರ ಹೇಗಿರ್ತದೆ, ಕ್ರಿಮಿನಲ್ ನಲ್ಲಿ ಕೇಸ್ಗಳಲ್ಲಿ ಸಾಕ್ಷಿಗಳ ಪ್ರಕಾರತೆ ಹೇಗಿರುತ್ತೆ ಅಂತ ಪ್ರಶ್ನೆಯನ್ನ ಕೇಳಿದಾಗ, ನೋಡಿ ನಾನು ಹೇಳ್ತಾ ಇದ್ದೆ, ಎವಿಡೆನ್ಸ್ ಅಂತ ಬಂದಾಗ ನಮ್ಗೆ ಯಾವುದೇ ಒಂದು ಸಂದರ್ಭದಲ್ಲಿ, ನೋಡಿ ನಾನು ಮೊಬೈಲ್ನಲ್ಲಿ ಈಗ ಒಬ್ರಿಗೆ ದುಡ್ಡನ್ನ ಹಾಕ್ತೇನೆ, ತಕ್ಷಣ ನಾನು ಏನ್ ಮಾಡ್ತೀನಿ, ನೋಡಿ ಸರ್ ದುಡ್ಡನ್ನ ಹಾಕಿದ್ದೀನಿ ನೋಡಿ ಅಂತ, ಆನ್ಲೈನ್ ಪೇಮೆಂಟ್ ಮಾಡಿದ್ದೀನಿ ನೋಡಿ, ಇಲ್ಲಿ ಗ್ರೀನ್ ಟಿಕ್ ಆಗಿದೆ ನೋಡಿ ಅಂತ ತೋರಿಸ್ತೀನಿ. ಪೇಮೆಂಟ್ ಮಾಡಿರೋದಕ್ಕೆ ರಸೀತಿಯನ್ನ ಕೊಡ್ತಾರೆ. ಅಥವಾ ಯಾವುದೇ ಒಂದು ವಸ್ತುವಿನ ಬೆಲೆಯನ್ನ ನಾವು ಕೊಟ್ಟಂತ ಸಂದರ್ಭದಲ್ಲಿ ಅವರು ನನಗೆ ಒಂದು ರೆಸಿಪ್ಟ್ ಅನ್ನ ಕೊಡ್ತಾರೆ. ಸೊ ಅದು ಏನಾಗುತ್ತೆ, ಪ್ರೂಫ್ ಆಯ್ತು. ಸೊ ಹಾಗಾದ್ರೆ ಎವಿಡೆನ್ಸ್ ಲಾ ಅಲ್ಲಿ ಪ್ರೂಫ್ ಅಂದ್ರೆ ಏನು ಸರ್ ಅಂತ. ಪ್ರೂಫ್ ಇಸ್ ದಿ ರಿಸಲ್ಟ್ ಆಫ್ ಎವಿಡೆನ್ಸ್ ಅಂತ. ನೋಡಿ, ಪ್ರೂಫ್ ಇಸ್ ದಿ ರಿಸಲ್ಟ್ ಆಫ್ ಎವಿಡೆನ್ಸ್ ಅಂತ. ಎವಿಡೆನ್ಸ್ ಇಸ್ ದಿ ಮೀನ್ಸ್ ಟು ಪ್ರೂಫ್ ಅಂತ. ಪ್ರೂಫ್ ಅಂದ್ರೆ ಪುರಾವೆ ಅಂತ. ಸರ್ ಇವನ್ ಬಂದು ನನಗೆ ಹೊಡೆದಿದ್ದಾನೆ, ಇವನ್ ನನಗೆ ಬಂದು ಮೋಸವನ್ನ ಮಾಡಿದ್ದಾನೆ, ಇವನ್ ನನಗ ಒಂದು ಹಣವನ್ನ ಕೊಡ್ಬೇಕು, ಇವನು ನನ್ನನ್ನ ಬಂದು ಕಿಡ್ನಾಪ್ ಅನ್ನ ಮಾಡಿದ್ದಾನೆ. ಸೊ ಅಂತ ಯಾವ್ದಾದ್ರೂ ಒಂದು ಅಲಿಗೇಷನ್ ಒಬ್ಬ ವ್ಯಕ್ತಿ ಮೇಲೆ ಬಂದ್ರೆ, ಹಾಗಾದ್ರೆ ಪುರಾವೆಯನ್ನ ಒದಗಿಸಿ ಅಂತೇಳಿ. ಪುರಾವೆಗಳಿಲ್ದಲೆ ಕೇಸನ್ನ ಇತ್ಯರ್ಥವನ್ನ ಪಡಿಸ್ಲಿಕ್ಕಾಗಲ್ಲ. ಪುರಾವೆಗಳೇ ಬೇಕಾ ಸರ್ ಅಂತ? ಹೌದು, ಬೇಕೇ ಬೇಕು. ಯಾಕೆ ಅಂತಂದ್ರೆ, ಈ ಏನು ನಾವು ನ್ಯಾಯದ ಒಂದು ಆಬ್ಜೆಕ್ಟಿವ್ ನ ಕೋರ್ಟ್ ಇಟ್ಕೊಂಡಿರುತ್ತೆ. ಹೌದು, ಕಾನೂನು ಅಂತಂದ್ರೆ ನ್ಯಾಯವನ್ನ ಕೊಡ್ಸೋದು ಅಂತಿರುತ್ತಲ್ಲ, ಆ ನ್ಯಾಯ ಯಾವ್ದು ರೀತಿಲಿ ಇರ್ಬೇಕು ಅಂತಂದ್ರೆ ನ್ಯಾಯಯುತವಾಗಿರ್ಬೇಕು. ದಟ್ ಶುಡ್ ಬಿ ಅ ಫೇರ್ ಜಸ್ಟಿಸ್ ಅಂತ.
ಫೇರ್ನೆಸ್ ಇಸ್ ದಿ ಗೋಲ್ಡನ್ ಥ್ರೆಡ್ ಆಫ್ ಜಸ್ಟಿಸ್ ಅಂತ. ಫೇರ್ನೆಸ್ ಅಂತಂದ್ರೆ ಏನು? ಸಮರ್ಪಕ ಅಂತ. ಸಮರ್ಪಕವಾದಂತಹ ನ್ಯಾಯವನ್ನ ಕೊಡುವಂತ. ಸಮರ್ಪಕ ಯಾವಾಗ ಆಗುತ್ತೆ? ಯಾವಾಗ ಸಮರ್ಪಕ ಅಂತ ಅನ್ಸ್ಕೊಳ್ಳುತ್ತೆ ಅಂತ ನಾವು ಕೇಳಿದಾಗ, ಯಾವ ಸಂದರ್ಭದಲ್ಲಿ ಆ ಏನು ಕೊಟ್ಟಂತಹ ಏನು ಪುರಾವೆ ಒಬ್ಬ ಸಾಮಾನ್ಯನಲ್ಲಿ ಸಾಮಾನ್ಯನು ಸಹ ಹೌದು ನಿಜ ಇರಬಹುದು, ಹೌದು ಇದು ನಿಜ ಅಂತ ಅವನಿಗೆ ಅನಿಸುತ್ತಲ್ಲ, ಅಂತ ಸಂದರ್ಭದಲ್ಲಿ ಅದನ್ನ ನಾವು ಒಪ್ಕೊಳ್ಳುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಸಿವಿಲ್ ಕೇಸ್ಗಳಲ್ಲಿ ಹಾಗೂ ಕ್ರಿಮಿನಲ್ ಕೇಸ್ಗಳಲ್ಲಿ ನ್ಯಾಯಾಲಯವು ಕೇಸನ್ನ ಇತ್ಯರ್ಥಗೊಳಿಸುವ ಸಂದರ್ಭದಲ್ಲಿ ಸಾಕ್ಷ್ಯಗಳ ಕಾನೂನಿನ ತತ್ವಗಳನ್ನ ಅವಲಂಬಿಸಿಕೊಂಡು ಆ ಆಧಾರದ ಮೇಲೆ ತೀರ್ಪನ್ನು ಕೊಡಲಾಗುತ್ತದೆ. ಸೊ ಈ ನಿಟ್ಟಿನಲ್ಲಿ ಸಾಕ್ಷ್ಯಗಳು ನೋಡಿ, ಈ ನಿಟ್ಟಿನಲ್ಲಿ ಈ ಎವಿಡೆನ್ಸ್ ಬಗ್ಗೆ ಯಾವ್ದಾದ್ರು ಕಾನೂನು ಇದೆಯಾ ಸರ್ ಅಂತ ಪ್ರಶ್ನೆ ಕೇಳಿದ್ರೆ, ಎವಿಡೆನ್ಸ್ ನಿಟ್ಟಲ್ಲಿ ಸರ್ ಈಗ ನಾನು ಒಂದು ಆಟವನ್ನ ಆಡ್ಬೇಕು ಅಂತಿದ್ದೀನಿ. ಏನ್ ಆಟ ಆಡ್ಬೇಕು ಅಂತಿದ್ದೀನಿ ಅಂತಂದ್ರೆ, ಖೋಖೋ ಆಟವನ್ನ ಆಡ್ಬೇಕು ಅಂತಿದ್ದೀನಿ, ನಾನು ಒಂದು ಕಬಡ್ಡಿ ಆಟ ಆಡ್ಬೇಕು ಅಂತಿದ್ದೀನಿ, ನಾನು ಒಂದು ವಾಲಿಬಾಲ್ ಆಟ ಆಡ್ಬೇಕು ಅಂತಿದ್ದೀನಿ, ನಾನೊಂದು ಚೆಸ್ ಆಟವನ್ನ ಆಡ್ಬೇಕು ಅಂತಿದ್ದೀನಿ. ಸರಿ, ಆಟ ಆಡ್ಬೇಕು, ಆದ್ರೆ ಎಲ್ಲಾ ಆಟದಲ್ಲೂ ಒಂದು ರೂಲ್ಸ್ ಅಂತ ಇರ್ತದೆ. ಆ ರೂಲ್ಸ್ ಪ್ರಕಾರ ಆಟವನ್ನ ಆಡಿದಾಗ ಸೊ ನಮ್ಗೆ ಸಿಗುವಂತ ಜಯ ಯಾವ್ದಾಗಿರುತ್ತೆ ಅಂತಂದ್ರೆ ಸಮರ್ಪಕವಾದಂತಹ ಜಯ ಆಗುತ್ತೆ. ಅದೇ ನಿಟ್ಟಿನಲ್ಲಿ ನೀವು ಸಾಕ್ಷ್ಯಗಳನ್ನ ಪರಿಗಣಿಸಿ. ಈ ನಿಟ್ಟಿನಲ್ಲಿ ನಾವೊಂದು ರೂಲ್ಸ್ ಗಳನ್ನ ಮಾಡ್ಕೊಂಡಿದ್ದೀವಿ. ಆ ರೂಲ್ಸು ಸಮರ್ಪಕವಾದಂತಹ ನ್ಯಾಯವನ್ನ ಒದಗಿಸುತ್ತೆ ಅಂತ ಹೇಳಿ. ಆ ರೂಲ್ಸ್ ಅನ್ನ ನಾವು ಫಾಲೋ ಮಾಡಬೇಕು. ಕೋರ್ಟ್ ಆದಂತಹ ನ್ಯಾಯಾಲಯ ಆದಂತಹ ತಾವು, ಜಡ್ಜಸ್ ಆದಂತಹ ತಾವು, ಮ್ಯಾಜಿಸ್ಟ್ರೇಟ್ ಆದಂತಹ ತಾವು, ಈ ಒಂದು ಪ್ರಿನ್ಸಿಪಲ್ಸ್ ಏನಿದೆ, ಆ ಕಾನೂನಿನ ಚೌಕಟ್ಟೇನಿದೆ, ಆ ಚೌಕಟ್ಟಿನಲ್ಲಿ ನೀವು ಏನು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳನ್ನ ಸಮರ್ಪಕವಾಗಿ ಪ್ರಶಂಸಿಸಬೇಕು. ಪ್ರಶಂಸಿಸಿ ಅದರ ನಿಟ್ಟಿನಲ್ಲಿ ತೀರ್ಪನ್ನ ನೀಡಬೇಕು. ಒಂದು ಮಗು ಬಂದು ಸಾಕ್ಷಿಯನ್ನ ನುಡಿತು. ಮಗುಗೆ ಎಲ್ಲಾ ತಿಳುವಳಿಕೆ ಇದೆ. ನಿನ್ನ ಹೆಸರು ಕೇಳಿದ್ರೆ ಹೆಸರನ್ನ ಹೇಳುತ್ತೆ, ನಿನ್ ತಂದೆ ಹೆಸರು ಕೇಳಿದ್ರೆ ನಿನ್ ತಂದೆ ಹೆಸರು ಹೇಳುತ್ತೆ, ತಾಯಿ ಕೇಳಿದ್ರೆ ತಾಯಿ ಹೆಸರು ಹೇಳುತ್ತೆ. ದೊಡ್ಡವನಾದ್ಮೇಲೆ ಏನಾಗ್ತಪ್ಪ ಅಂತ ಪ್ರಶ್ನೆಯನ್ನ ಕೇಳಿದ್ರೆ ಸಮರ್ಪಕವಾಗಿ ಹೇಳುತ್ತೆ. ಈ ದೇಶದ ಪ್ರಧಾನ ಮಂತ್ರಿ ಯಾರಪ್ಪ ಅಂತ ಕೇಳಿದ್ರೆ ಸರಿಯಾದಂತಹ ಉತ್ತರವನ್ನ ಕೊಡುತ್ತೆ. ಯೋಚನಾ ಶಕ್ತಿ ಇದೆ ಅದಕ್ಕೆ. ಈ ನಿಟ್ಟಿನಲ್ಲಿ ಮಗು ಬಂದು ಹೌದು ನಾನು ನೋಡ್ದೆ, ಈ ತರ ಆಯ್ತು. ಸೊ ಈ ನಿಟ್ಟಿನಲ್ಲಿ ಮಗು ಏನಾದ್ರೂ ಹೇಳಿಕೆಯನ್ನ ಕೊಟ್ಟು ಆ ಮಗು ಹೇಳಿಕೆಯನ್ನ ನಾವು ಅಕ್ಸೆಪ್ಟ್ ಮಾಡ್ಬೇಕಾ ಸರ್ ಅಂತ ಪ್ರಶ್ನೆಯನ್ನ ಕೇಳಿದಾಗ ಹೌದು ಅಕ್ಸೆಪ್ಟ್ ಮಾಡಬೇಕು. ಚೈಲ್ಡ್ ವಿಟ್ನೆಸ್ ಬರೀತು. ಸೊ ಈ ನಿಟ್ಟಿನಲ್ಲಿ ಈ ಸಾಕ್ಷ್ಯಗಳ ಕಾನೂನು ನಿಟ್ಟಿನಲ್ಲಿ ನ್ಯಾಯಾಲಯಗಳು ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತ ಹೇಳಿ ಆ ಒಂದು ಕಾನೂನಿನ ಏನು ಕೆಲವೊಂದು ತತ್ವಗಳಿದಾವೆ, ಆ ತತ್ವಗಳನ್ನು ಆಧರಿಸಿ ಪ್ರಕರಣಗಳನ್ನ ಇತ್ಯರ್ಥವನ್ನ ಗೊಳಿಸ್ತವೆ. ಮೊದಲನೇದಾಗಿ ಈ ಸಾಕ್ಷಿಗಳ ಕಾನೂನಲ್ಲಿ ನಾವು ಪ್ರಾರಂಭಿಕವಾದ ಅರ್ಥವನ್ನ ಮಾಡ್ಕೊಬೇಕಾಗಿರುವಂಥದ್ದು ಯಾವೆಲ್ಲ ವಿಷಯಗಳು ಅಂತಂದ್ರೆ, ಮೊದಲನೇದಾಗಿ ಎವಿಡೆನ್ಸ್ ಅಂದ್ರೆ ಏನು ಸರ್ ಅಂತ ಹೇಳಿ ನೋಡಿ. ಎವಿಡೆಂಟ್ ಅಂದ್ರೆ ಕಣ್ಣು ಕಾಣುವಂಥದ್ದು. ನೋಡಿ,
ಆಕಾಶದಲ್ಲಿ ದೇವರಿದ್ದಾನೆ ಅಂತ ಹೇಳಿದಾಗ ನಾವು ಆಕಾಶವನ್ನ ಮೀರಿ ಹೋಗ್ಲಿಕ್ಕಾಗಲ್ಲ. ಇಟ್ ಈಸ್ ಹೈಲಿ ಇಂಪಾಸಿಬಲ್ ಫಾರ್ ಅ ಹ್ಯೂಮನ್ ಎಫರ್ಟ್ ಟು ಸಿ ವಾಟ್ ಈಸ್ ಬಿಯಾಂಡ್ ದ ಸ್ಕೈ ಅಂತ ಹೇಳಿ. ಸೊ ದೇರ್ ಇಸ್ ಅ ಪಾಸಿಬಿಲಿಟಿ, ಅಡ್ವಾನ್ಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಬಟ್ ಇನ್ ಜನರಲ್ ಇಟ್ ಈಸ್ ನಾಟ್ ಪಾಸಿಬಲ್. ವಿ ಮೇ ಬಿಲೀವ್ ಇಟ್, ಇರ್ಬೋದು ಅಂತೇಳಿ, ಅಥವಾ ಇಲ್ಲದೇನೂ ಇರ್ಬೋದು ಅಂತೇಳಿ. ಆದ್ರೆ ನಾನು ಬಂದು ನೋಡಿ, ಈಗ ತಾನೇ ಈ ಗೋಡೆಗೆ ಪೇಂಟ್ ಅನ್ನ ಬಳಿದಿದ್ದಾರೆ ಕಣ್ರಿ, ಇನ್ನೂ ಹಾರಿಲ್ಲ, ಅದು ಮುಟ್ಬೇಡಿ ಅಂತ ಹೇಳ್ತೀನಿ ನಾನು. ಹೌದಾ ಅಂತ ಟಚ್ ಮಾಡಿ ನೋಡ್ತೀನಿ ನಾನು, ಟಚ್ ಮಾಡಿ ನೋಡ್ತೀನಿ, ಮುಟ್ಟಿನ ನೋಡ್ತೀನಿ ನಾನು, ಕೈ ನೋಡ್ಕೊಂತೀನಿ ಆರಿದ್ಯೋ ಇಲ್ಲೋ ಅಂತ ಹೇಳಿ, ಡ್ರೈ ಆಗಿದ್ಯೋ ಇಲ್ಲೋ ಅಂತ ಹೇಳಿ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಎವಿಡೆಂಟ್ ಅಂತ ಕರಿತೀವಿ, ಎವಿಡೆಂಟ್ ಮಾಡೋದು ಅಂತ ಕರಿತೀವಿ. ಸೊ ಇದು ಎವಿಡೇರ್ ಅಂತ ಹೇಳಿ, ಎವಿಡೆನ್ಷಿಯಾ ಅಂತ ಹೇಳಿ ಒಂದು ಲೀಗಲ್ ಲ್ಯಾಟಿನ್ ಮ್ಯಾಕ್ಸಿಮ್ ಒಂದು ಪದದಿಂದ ಬಂದಿರುವಂತ ಒಂದು ಪದ ಎವಿಡೆಂಟ್ ಅಂತ, ಅಂದ್ರೆ ಕಣ್ಣು ಕಾಣುವಂಥದ್ದು ಅಂತ ಹೇಳಿ. ಕಾನೂನಿನಡಿಯಲ್ಲಿ ಎವಿಡೆನ್ಸ್ ಅಂತಂದ್ರೆ ಏನು ಸರ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ಎಲ್ಲಾ ಸಂಗತಿಗಳು ನೋಡಿ, ಎಲ್ಲಾ ಸಂಗತಿಗಳು ಎವಿಡೆನ್ಸ್ ಆಕ್ಟ್ ಅಂತ ನಾವು ನೋಡ್ತೀವಿ ನೋಡಿ, ಎವಿಡೆನ್ಸ್ ಆಕ್ಟ್ ಅಂತ ನಾವು ನೋಡ್ತೀವಿ. ಈ ಎವಿಡೆನ್ಸ್ ಆಕ್ಟ್ ಅಲ್ಲಿ ಎವಿಡೆನ್ಸಿನ ಮೇಲೆ ಡೆಫಿನೇಷನ್ ಅಂತೂ ಮೀನಿಂಗ್ ಅಂತ ಕೊಟ್ಟಿದ್ದಾರೆ. ಸರ್ ಏನು ಸರ್ ಎವಿಡೆನ್ಸ್ ಅಂತಂದ್ರೆ ಏನು ಅಂತ ನೀವು ಪುಸ್ತಕದ, ಈ ಒಂದು ಪುಸ್ತಕದ ನೀವು ಪ್ರಾರಂಭದ ಹಂತದಲ್ಲಿ ನೀವು ಎವಿಡೆನ್ಸ್ ಅಂತಂದ್ರೆ ಏನು ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ನೋಡಿ ಎವಿಡೆನ್ಸ್ ಅಂತಂದ್ರೆ ನೋಡಿ, ಎವಿಡೆನ್ಸ್ ಫ್ಯಾಕ್ಟ್ ಬಗ್ಗೆ ತಿಳಿಸ್ಕೊಡ್ತಾರೆ, ಕೋರ್ಟ್ ಅಂತ ತಿಳಿಸ್ಕೊಡ್ತಾರೆ. ಪ್ರಾರಂಭದ ಹಂತದಲ್ಲಿ ಕೋರ್ಟ್ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ತದನಂತರ ನೀವು ಎವಿಡೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿ ಅಂತೇಳಿ ಕೋರ್ಟ್ ಅಂತ ಹೇಳ್ಕೊಡ್ತಾರೆ. ಎವಿಡೆನ್ಸ್ ನಲ್ಲಿ ಯಾವುದು ಕೋರ್ಟು ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ಯಾವ ಸಂದರ್ಭದಲ್ಲಿ ನಾವು ಕೊಟ್ಟಂತಹ ಕೇಸಿಗೆ ಇರುವಂತಹ ಪಕ್ಷಗಾರರು ಕೊಟ್ಟಂತಹ ಸಾಕ್ಷಿಗಳನ್ನ, ಆ ಸಾಕ್ಷಿಗಳನ್ನ ಯಾವ ಒಂದು ನ್ಯಾಯಾಲಯ ಅದನ್ನ ಅಕ್ಸೆಪ್ಟ್ ಮಾಡುತ್ತಲ್ಲ ಎವಿಡೆನ್ಸ್ ಆಗಿ, ಅದನ್ನ ನಾವು ಕೋರ್ಟ್ ಅಂತ ಕರೆಯಲಾಗುತ್ತದೆ. ಯಾವುದು ನ್ಯಾಯಾಲಯ ಸರ್ ಅಂತ ಕೇಳಿದ್ರೆ, ಯಾವ ನ್ಯಾಯಾಲಯದಲ್ಲಿ ನಾವು ಕೊಟ್ಟಂತಹ ಪುರಾವೆಗಳನ್ನ ಅದನ್ನ ಅಕ್ಸೆಪ್ಟ್ ಮಾಡುತ್ತಲ್ಲ ಅಂತ ಸಂದರ್ಭದಲ್ಲಿ ಅದು ನ್ಯಾಯಾಲಯ ಆಗುತ್ತೆ. ಈ ಎವಿಡೆನ್ಸ್ ಲಾ ಎಲ್ಲಾ ಒಂದು ವ್ಯಾಜ್ಯ ತೀರ್ಮಾನಕ್ಕೆ ಇದು ಅಪ್ಲೈ ಆಗುತ್ತಾ ಸರ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ಎಲ್ಲಾ ಸಂದರ್ಭದಲ್ಲೂ ಎಲ್ಲಾ ಒಂದು ವ್ಯಾಜ್ಯ ತೀರ್ಮಾನಕ್ಕೆ ಈ ಎವಿಡೆನ್ಸ್ ಅಪ್ಲೈ ಆಗೋದಿಲ್ಲ. ನೋಡಿ, ಶಿಕ್ಷಕರ ನಡುವೆ ಯಾವುದೇ ಒಂದು ಭಿನ್ನಾಭಿಪ್ರಾಯ ಉಂಟಾಯಿತು, ಸ್ಕೂಲಲ್ಲಿ ಇರ್ಬೋದು ಅಥವಾ ಕಾಲೇಜ್ಗಳಲ್ಲಿ ಇರ್ಬೋದು, ಅದು ಪ್ರಿನ್ಸಿಪಲ್ ಅವರಿಗೆ ಗೊತ್ತಾಯ್ತು, ವೈಸ್ ಚಾನ್ಸಲರ್ ಅವರಿಗೆ ತಿಳಿಯಿತು. ಈ ನಿಟ್ಟಿನಲ್ಲಿ ಅವರು ಒಂದು ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಅದನ್ನ ನಾವು ಕೋರ್ಟ್ ಅನ್ಬೋದಾ ಸರ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ಅದನ್ನ ನಾವು ಕೋರ್ಟ್ ಅಂತ ಹೇಳಲಿಕ್ಕಾಗಲ್ಲ. ಕೋರ್ಟ್ ಅಂತ ಹೇಳಬೇಕಾದ್ರೆ ಯಾವುದು ನಮ್ಗೆ ಇಂಪಾರ್ಟೆಂಟ್ ಅಂತಂದ್ರೆ, ಅಲ್ಲಿ ಕೋರ್ಟ್ನಲ್ಲಿ ಇರಬೇಕಾದಂತಹ ಏನು ಆ ತೀರ್ಪುಗಾರರು ಜಡ್ಜಸ್ ಆಗಿರ್ಬೇಕು, ಮ್ಯಾಜಿಸ್ಟ್ರೇಟ್ಸ್ ಆಗಿರ್ಬೇಕು. ಅಂತಹ ಸಂದರ್ಭದಲ್ಲಿ ಮತ್ತೆ ನಾವು ಕೊಟ್ಟಂತಹ ಸಾಕ್ಷಿಗಳನ್ನ ಅಕ್ಸೆಪ್ಟ್ ಮಾಡೋಂಥ ಸಂದರ್ಭದಲ್ಲಿ ಅದು ನ್ಯಾಯಾಲಯ ಆಗ್ತದೆ. ಈಗ ನಾವು ಲೇಬರ್ ಟ್ರಿಬ್ಯುನಲ್ಗಳಂತ ಕರಿತೀವಿ, ಅದನ್ನ ನಾವು ಕೋರ್ಟ್ಗಳಂತ ಅನ್ಬೋದ ಸರ್ ಅಂತ ಕೇಳಿದ್ರೆ, ಟ್ರಿಬ್ಯುನಲ್ಗಳಾಗಿರ್ಬೋದು ಅಥವಾ ಯಾವುದೇ ಒಂದು ವ್ಯಾಜ್ಯವನ್ನ ಏನು ಒಂದು ಅಥಾರಿಟಿ ನೀನು ಪರಿಹಾರ ವ್ಯಾಜ್ಯವನ್ನ ತೀರ್ಮಾನಿಸುವ ಒಂದು ಯಾವುದೇ ಅಥಾರಿಟಿ ಆಗಿದ್ದು, ಆ ಅಥಾರಿಟಿಯಲ್ಲಿ ಈ ಒಂದು ಏನು ಕಾನೂನೇನಿದೆ, ಎವಿಡೆನ್ಸ್ ಕಾನೂನೇನಿದೆ ಅದನ್ನ ಫಾಲೋ ಮಾಡೋದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಅದನ್ನ ನಾವು ಕೋರ್ಟ್ ಅಂತ ಹೇಳಲಿಕ್ಕಾಗಲ್ಲ. ಕೋರ್ಟ್ ಅಂತ ಅನ್ಬೇಕಾದ್ರೆ ಈ ಎವಿಡೆನ್ಸ್ ಲಾನ ಫಾಲೋ ಮಾಡಬೇಕು, ವ್ಯಾಜ್ಯವನ್ನ ಇತ್ಯರ್ಥ ಪಡಿಸೋ ನಿಟ್ಟಿನಲ್ಲಿ. ಸೊ ಅದು
ಕೋರ್ಟ್ ಆಯ್ತು. ಸೊ ಈ ನಿಟ್ಟಿನಲ್ಲಿ ಎವಿಡೆನ್ಸ್ ಅಂದ್ರೆ ಏನು ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ ನೋಡಿ ಹೇಳ್ತಾರೆ ಇಲ್ಲಿ, all statements which the court permits or requires to be made before it by witnesses in relations to matters of fact under inquiry ಅಂತ ಹೇಳ್ತಾರೆ ನೋಡಿ. ಆ ಸ್ಟೇಟ್ಮೆಂಟ್ಸ್ ಮೇಡ್ ಬೈ ವಿಟ್ನೆಸಸ್ ಅಂತಾರೆ. ಸ್ಟೇಟ್ಮೆಂಟ್ಸ್ ಮೇಡ್ ಬೈ ವಿಟ್ನೆಸಸ್ ಬಿಫೋರ್ ಎ ಕೋರ್ಟ್ ವೇರ್ ದಿ matters connected to an inquiry amount to an evidence ಅಂತಾರೆ. ಏನು ಸಾಕ್ಷಿಗಳು ಕೇಸಿನ ಸಂಬಂಧಪಟ್ಟಂಗೆ ಹೇಳಿಕೆಗಳನ್ನ ಕೊಡ್ತಾರೆ, ಆ ಹೇಳಿಕೆಗಳು ಕೇಸಿಗೆ ಸಂಬಂಧಪಟ್ಟಿರುವಂತದ್ದು ನೋಡಿ. ಕೇಸಿಗೆ ಸಂಬಂಧಪಟ್ಟಿದ್ದು ಅಂತಾರೆ, ಅದನ್ನ ಏನಂತ ಕರಿತೀವಿ? ಫ್ಯಾಕ್ಟ್ಸ್ ಇನ್ ಇಶ್ಯೂ ಅಂತ ಕರಿತೀವಿ ನೋಡಿ. ಫ್ಯಾಕ್ಟ್ಸ್ ಇನ್ ಇಶ್ಯೂ ಅಂತ, ಇಶ್ಯೂಸ್ ಇನ್ ಫ್ಯಾಕ್ಟ್ ಅಂತ. ಇಶ್ಯೂಸ್ ಅಂದ್ರೆ ಏನು ಸರ್ ಅಂತ ಕೇಳಿದ್ರೆ, ಕಾಂಟ್ರವರ್ಸಿ ಬಿಟ್ವೀನ್ ದ ಟೂ ಪಾರ್ಟೀಸ್, ಇಬ್ಬರ ಪಕ್ಷಗಾರರ ನಡುವೆ ಯಾವುದೇ ಒಂದು ಕಾಂಟ್ರವರ್ಸಿ ಇತ್ತು, ಜಗಳ ಇತ್ತಲ್ಲ, ಆ ಜಗಳ ಆಡ್ತಿರ್ತಾರೆ, ಇಬ್ರು ಜಗಳವನ್ನ ಆಡ್ತಾ ಇರ್ತಾರೆ. ಈ ಪ್ರಾಪರ್ಟಿ ನಂದು, ಈ ಪ್ರಾಪರ್ಟಿ ನಂದು ಅಂತ ಹೇಳಿ. ಸೊ ಆ ಸಂದರ್ಭದಲ್ಲಿ ಈ ಪ್ರಾಪರ್ಟಿ ನನಗೆ ವಿಲ್ ಮುಖೇನ ಬಂದಿದೆ ಅಂತ ಒಬ್ಬ ಹೇಳ್ತಾನೆ, ಈ ಪ್ರಾಪರ್ಟಿ ವಿಲ್ ಮುಖೇಂತರ ಬಂದಿಲ್ಲ, ಸೊ ಇದು ನನಗೆ ಕಾನೂನು ರೀತಿಯಲ್ಲಿ ಬಂದಿದೆ, ವಿಲ್ಲು ನೀನು ಒಂದು ಫೋರ್ಜ್ಡ್ ವಿಲ್ ಅನ್ನ ತಂದು ನಮಗೆ ತೋರಿಸಿದ್ದೀರಾ ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಮ್ಯಾಟರ್ಸ್ ಇನ್ ಇಶ್ಯೂ ಅಥವಾ ಫ್ಯಾಕ್ಟ್ಸ್ ಇನ್ ಇಶ್ಯೂ ಏನಾಯ್ತು ಅಂತಂದ್ರೆ, ಆ ವಿಲ್ಲು ಇಟ್ ಬಿಕಮ್ಸ್ ದ ಫ್ಯಾಕ್ಟ್ಸ್ ಇನ್ ಇಶ್ಯೂ ಆಯ್ತು. ಫ್ಯಾಕ್ಟ್ ಅಂದ್ರೆ ಏನು ಸರ್ ಅಂತಂದ್ರೆ ಸಂಗತಿಗಳು ಅಂತ ಹೇಳಿ ನೋಡಿ. ಇದಕ್ಕೂ ಈ ಕೇಸ್ಗೂ ನನ್ಗೂ ಸಂಬಂಧ ಇಲ್ಲ, ಆಯ್ತಾ. ಸೊ ನನಗೂ ಮತ್ತೆ ನನ್ನ ನಾನು ಬೇರೆ ಕುಟುಂಬದಲ್ಲಿ ವಾಸವನ್ನ ಮಾಡ್ತಾ ಇದ್ದೀನಿ. ಸೊ ನಮ್ಮ ಕುಟುಂಬಕ್ಕೂ ಅವರ ಕುಟುಂಬಕ್ಕೂ ಯಾವುದೇ ತರ ಸಂಬಂಧ ಇಲ್ಲ, ನಾವು ಸಪರೇಟ್ ಆಗಿ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಸೊ ನಾನು ಕೊಟ್ಟಂತ ಹೇಳಿಕೆಗಳೇನಿದೆ, ಆ ಸಂಗತಿಗಳೇನಿದೆ ಈ ಕೇಸ್ಗೆ ಸಂಬಂಧಿಸಿರೋದಿಲ್ಲ. ಸೊ ಸಂಬಂಧಿಸಿರುವಂತಹ ಸಂಗತಿಗಳನ್ನ ನಾವು ಏನಂತ ಕರಿತೀವಿ? ಫ್ಯಾಕ್ಟ್ಸ್ ಅಂತ ಕರಿತೀವಿ ನೋಡಿ. ಫ್ಯಾಕ್ಟ್ಸ್ ಅಂತ ಕರಿತೀವಿ ನೋಡಿ. ಕೇವಲ ಬಾಯಿ ಮಾತಿನ ಹೇಳಿಕೆಗಳು ಎವಿಡೆನ್ಸ್ ಆಗುತ್ತಾ, ಅಥವಾ ನಾನು ಕೊಡುವಂತಹ ಡಾಕ್ಯುಮೆಂಟ್ ಎವಿಡೆನ್ಸ್ ಆಗುತ್ತಾ ಸರ್ ಅಂತ ಕೇಳಿದ್ರೆ, ಡಾಕ್ಯುಮೆಂಟ್ ಸಹ ಎವಿಡೆನ್ಸ್ ಆಗುತ್ತೆ ನೋಡಿ. ಆಲ್ ಡಾಕ್ಯುಮೆಂಟ್ಸ್ ಇನ್ಕ್ಲೂಡಿಂಗ್ ಎಲೆಕ್ಟ್ರಾನಿಕ್ ರೆಕಾರ್ಡ್ produced for the inspection of the court. ಇನ್ಸ್ಪೆಕ್ಷನ್ ಫಾರ್ ದ ಕೋರ್ಟ್ ಅಂತ ಕರಿತೀವಿ. ಕೋರ್ಟಿನ ಎಂಕ್ವೈರಿಯನ್ನ, ಕೋರ್ಟು ವಿಚಾರಣೆ ನಡೆಸ್ತಾ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಈವನ್ ನಾವು ಒಂದು ಎಲೆಕ್ಟ್ರಾನಿಕ್ ಮೋಡ್ ನಲ್ಲಿ ರೆಕಾರ್ಡ್ ಮಾಡಿದಂತಹ ವಿಡಿಯೋ ಆಗಿರ್ಬೋದು, ಆಡಿಯೋ ಕಾಲ್ ಆಗಿರ್ಬೋದು, ಪ್ರತಿಯೊಂದು ಸಹ ಏನಾಗ್ತದೆ? ಎವಿಡೆನ್ಸ್ ಆಗುತ್ತೆ. ಹೇಳಿಕೆಗಳು ಮತ್ತು ದಾಖಲೆಗಳು ಎವಿಡೆನ್ಸ್ ಅಂತ ಅನ್ಸ್ಕೊಳ್ಳುತ್ತೆ. ಯಾವ ಸಂದರ್ಭದಲ್ಲಿ? if the court accepts it, then it amounts to an evidence. ನೋಡಿ ಏನು ಹೇಳ್ತಾರೆ? in relation to matters of fact under inquiry ಅಂತ ಹೇಳ್ತಾರೆ. ಎಲ್ಲವೂ ಅಲ್ಲ, which relates to the matter of fact, facts in issue ಅಂತ ಕರಿತೀವಿ. ಸೊ ಇದು ನಮಗೆ ಪ್ರಾರಂಭದ ಹಂತದಲ್ಲಿ ತಿಳ್ಕೋಬೇಕಾಗ್ತದೆ ನೋಡಿ. ಫ್ಯಾಕ್ಟ್ ಅಂತ ಹೇಳ್ತಾ ಇದ್ದೇನೆ. ಈ ಫ್ಯಾಕ್ಟ್ ಅಂದ್ರೆ ಎಲ್ಲಾನು ಫ್ಯಾಕ್ಟ್ಸ್ ಸರ್ ನೋಡಿ. ಸರ್ ನಾನು ಅವನು ಫ್ರೆಂಡ್, ಸೊ ಅಷ್ಟನ್ನ ಹೊರತುಪಡಿಸ್ರೆ ನನ್ಗೂ ಮತ್ತೆ ಆ ವ್ಯಕ್ತಿಗೂ ಯಾವುದೇ ತರ ಲಿಂಕ್ ಇಲ್ಲ ನೋಡಿ. ಅವನು ಹೇಳಿಕೆಯನ್ನ ಏನೋ ಕೊಟ್ಟಿದ್ದಾನೆ, ಸೊ ಆ ಹೇಳಿಕೆ ಫ್ಯಾಕ್ಟ್ ಆಗುತ್ತಾ ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ಹೇಳಿಕೆನೂ ಸಹ ಫ್ಯಾಕ್ಟ್ ಆಗುತ್ತೆ ಸರ್. ಅವತ್ತಿನ ದಿವಸ ಒಂದು ಮರ್ಡರ್ ನಡೀತಾ ಇತ್ತು, ಆ ಮರ್ಡರ್ ನಡೀತಾ ಇರುವಂತ ಸಂದರ್ಭದಲ್ಲಿ ನಾನು ದೂರದಲ್ಲಿ ನಿಂತು ನೋಡ್ತಾ ಇದ್ದೆ. ಆ ಸಂದರ್ಭದಲ್ಲಿ 4 ಜನ ಅವನಿಗೆ ಮೊದಲು ದೊಣ್ಣೆಯಲ್ಲಿ ಹೊಡಿತಾ ಇದ್ರು. ತದನಂತರ ಒಬ್ಬ ಈ ಕಡೆಯನ್ನ ತಿರುಗಿಸ್ಕೊಂಡ, ಅವನ ಭುಜವನ್ನ ಇಟ್ಕೊಂಡು ಈ ಕಡೆ ತಿರುಗಿಸ್ಕೊಂಡು ಒಂದು ಚಾಕುವಿನಿಂದ
ಆ ವ್ಯಕ್ತಿಯನ್ನ ಹೀರಿದ. ತಕ್ಷಣ ಅವನು ಜೋರಾಗಿ ಕಿರಿಚಿದ. ಅದು ನನಗೆ ಕೇಳಿಸ್ತು, ನಾನು ಕಣ್ಣಾರೆ ನೋಡ್ದೆ. ಸೊ ಹಾಗೆ ಪ್ರತಿಯೊಬ್ರು ಎಲ್ಲರೂ ಸಹ ಒಂದು ಚಾಕುವನ್ನ ತಗೊಂಡು ಚುಚ್ಚುತ್ತಾ ಇದ್ರು. ಸೊ ಅದನ್ನ ನಾನು ನೋಡ್ದೆ. ತದನಂತರ ಆ ವ್ಯಕ್ತಿಯನ್ನ ಆ 4 ಜನ ಏನ್ ಮಾಡಿದ್ರು, ಎತ್ಕೊಂಡು ಹೋಗಿ ಟ್ರ್ಯಾಕ್ ಮೇಲೆ ಮಲಗಿಸ್ತಾ ಇದ್ರು. ನಾನು ಕಂಡೆ. ನೋಡಿ, ಇಲ್ಲಿ ನೋಡ್ದೆ, ಇಲ್ಲಿ ಕೇಳ್ದೆ. ತದನಂತರ ನಾನು ಅಲ್ಲಿ ಹೋಗಿ ನೋಡ್ದೆ, ಆ ವ್ಯಕ್ತಿ ಆ ಮೂಗಿನ ಅಂತರದಲ್ಲಿ ಬೆರಳನ್ನ ಇಟ್ಟಿದೆ. ಆ ಬೆರಳನ್ನ ಇಟ್ಟಂತ ಸಂದರ್ಭದಲ್ಲಿ ಉಸಿರಾಡ್ತಾ ಇರ್ಲಿಲ್ಲ, ಸತ್ತೋಗ್ಬಿಟ್ಟಿದ್ದ. ಮೈ ತಣ್ಣಗಾಗಿತ್ತು. ಎಲ್ಲವೂ ಫ್ಯಾಕ್ಟ್ಸ್ ಆಗುತ್ತೆ. ನೋಡಿ, ಎಲ್ಲವೂ ಫ್ಯಾಕ್ಟ್ಸ್ ಆಗುತ್ತೆ. ಸೊ ಇಲ್ಲಿ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡುವ ಉದ್ದೇಶ ಇತ್ತು ಸರ್ ಅಂತ ಹೇಳಿ ಗಲಾಟೆ ಆಯ್ತು. ಜಮೀನಲ್ಲಿ ನಾನು ಕೆಲಸವನ್ನ ಮಾಡ್ತಾ ಇದ್ದೆ. ಈ ನಿಟ್ಟಿನಲ್ಲಿ ನನ್ನ ದಾಯಾದಿಗಳಾದಂತವರು ಒಬ್ರು ಮೋಟರ್ ಸೈಕಲ್ ನಲ್ಲಿ ಬಂದ್ರು. ನನ್ ಜಮೀನಲ್ಲಿ ನೀನ್ ಯಾಕೆ ಉಳ್ತಾ ಇದೀಯಾ ಅಂತ ಕೇಳಿದ್ರು. ಕೆಲಸ ಮಾಡ್ತಾ ಇದ್ದೆ. ಇದು ನಮ್ಮಪ್ಪನ ಜಮೀನು ಅಂತ ನಾನು ಹೇಳ್ದೆ. ಇದು ನನ್ನ ತಾತನ ಜಮೀನು ಅಂತ ನಾನು ಹೇಳ್ದೆ. ತಕ್ಷಣ ಮಾತಿಗೆ ಮಾತು ಬೆಳೀತು. ತಕ್ಷಣ ಜಗಳ ಆಯ್ತು. ಅಲ್ಲಿ ಪಕ್ಕದಲ್ಲಿ ಇದ್ದಂತ ಕಲ್ಲನಲ್ಲಿ ತಗೊಂಡು ತಲೆಗೆ ಹೊಡ್ದೆ. ಅವಾಗ ರಕ್ತಸ್ರಾವ ಆಯ್ತು. ರಕ್ತಸ್ರಾವ ಆಯ್ತು. ನಾನೇನ್ ಮಾಡಿದೆ, ಹಾಸ್ಪಿಟ್ಲ್ಗೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ಬಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ. ಪೊಲೀಸ್ನವರು ಸೆಕ್ಷನ್ 307 ಹಾಕ್ಬಿಟ್ರು. 323, 326 ಅನ್ನ ಹಾಕಿದ್ರು. ತದನಂತರ ಸೊ ಆ ವ್ಯಕ್ತಿಯನ್ನ ಅರೆಸ್ಟ್ ಅನ್ನ ಮಾಡಿದ್ರು. ಸೊ ಈ ನಿಟ್ಟಲ್ಲಿ ನಾವು ಬೇಲ್ ಅರ್ಜಿಯನ್ನ ಸಲ್ಲಿಸಿದ್ವಿ. ಬೇಲ್ ಅರ್ಜಿಯನ್ನ ಸಲ್ಲಿಸಿದಂತ ಸಂದರ್ಭದಲ್ಲಿ ಪೊಲೀಸ್ನವರು ಒಂದು ರಿಕ್ವಿಸಿಷನ್ ಕೊಟ್ರು. ಏನ್ ರಿಕ್ವಿಸಿಷನ್ ಅನ್ನ ಕೊಟ್ರು ಅಂತಂದ್ರೆ, ಈ ಈ ಒಂದು ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಏನು 307 ಆಗಿದೆ ಸ್ವಾಮಿ ಅಂತ ಹೇಳಿದ್ರು. ಪ್ರಾಸಿಕ್ಯೂಷನ್ ಅವರು ಇವ್ರಿಗೆ ಬೇಲನ್ನ ಕೊಡಬಾರದು ಅಂತ ಹೇಳಿದ್ರು. ಸೊ ಈ ನಿಟ್ಟಿನಲ್ಲಿ ನಾನು ಬೇಲನ್ನ ಅರ್ಜಿಯನ್ನ ಹಾಕಿದಂತ ಸಂದರ್ಭದಲ್ಲಿ ನಾನು ಏನೆಲ್ಲ ಆರ್ಗ್ಯುಮೆಂಟ್ ಮಾಡ್ಬೋದು ಸರ್ ಅಂತ ಕೇಳಿದಂತ ಸಂದರ್ಭದಲ್ಲಿ ನಾನು ಸೆಕ್ಷನ್ 307 ಏನ್ ಹೇಳುತ್ತೆ ಗೊತ್ತಾ ಸ್ವಾಮಿ? ಸೆಕ್ಷನ್ 307 ದೇರ್ ಶುಡ್ ಬಿ ಅನ್ ಇಂಟೆನ್ಷನ್ ಟು ಕಿಲ್ ಅಂತ ಹೇಳುತ್ತೆ. 307 ಯಾವಾಗ ಹಾಕ್ಬೇಕು? ಅಟೆಂಪ್ಟ್ ಟು ಮರ್ಡರ್ ಅನ್ನ ಸೆಕ್ಷನ್ ಅನ್ನ ಹಾಕ್ತಾ ಇದ್ದಾರೆ FIR ಅಲ್ಲಿ ಅಂದಾಗ ಯಾವ ಸಂದರ್ಭದಲ್ಲಿ ಹಾಕ್ತಾರೆ ಅಂತಂದ್ರೆ, ಯಾವಾಗ ಆರೋಪಿತನಿಗೆ ಆ ವ್ಯಕ್ತಿಯ ಯಾರು ಬಾಧಿತ ವ್ಯಕ್ತಿ ಇರ್ತಾನೆ, ವಿಕ್ಟಿಮ್ ಇದ್ದಾನೆ, ಅವನ್ನ ಕೊಲ್ಲುವಂತ ಉದ್ದೇಶ ಇರಬೇಕು. ನೋಡಿ, ಇದು ಸಿವಿಲ್ ವ್ಯಾಜ್ಯ. ಆ ಜಮೀನಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಈ ನಿಟ್ಟಿನಲ್ಲಿ ಯಾವುದೋ ಒಂದು ಸಿವಿಲ್ ದಾವೆನೂ ಸಹ ಹೂಡಿರ್ತಾರೆ. ಅದರಲ್ಲಿ ಸ್ಟೇ ಅನ್ನ ಕೊಟ್ಟಿರ್ತಾರೆ. ಆದ್ರೂ ಸಹ ಅವನು ಬಂದು ಕೆಲಸವನ್ನ ಮಾಡ್ತಾ ಇರ್ತಾನೆ. ಈ ನಿಟ್ಟಿನಲ್ಲಿ ಜಗಳ ಉಂಟಾಯ್ತು. ಅದು ಸಿವಿಲ್ ಡಿಸ್ಪ್ಯೂಟ್ ಆಯ್ತು. ಯಾವುದೇ ತರ ಮಾರಣಾಂತಿಕ ಒಂದು ಹಲ್ಲೆ ಆಗಿಲ್ಲ, ಇಂಜುರಿ ಆಗಿಲ್ಲ. ಅವನು ಬಳಸಿದಂತಹ ಒಂದು ಕಲ್ಲೇನಿದೆ, ಅಕಸ್ಮಾತ್ ಸಿಕ್ಕಂತ ಕಲ್ಲದು. ಒಬ್ಬ ವ್ಯಕ್ತಿಯನ್ನ ಕೊಲ್ಲೋ ಉದ್ದೇಶ ಇತ್ತಿದ್ರೆ ಅವನು ಪ್ರಿಪರೇಷನ್ ಮಾಡ್ಕೊಂಡು ಹೋಗ್ತಾ ಇದ್ದ. ಒಂದು ಲೀಥಲ್ ವೆಪನ್ ಇಟ್ಕೊಂಡು ಹೋಗ್ತಾ ಇದ್ದ, ಒಂದು ಚಾಕುವನ್ನ ಇಟ್ಕೊಂಡು ಹೋಗ್ತಾ ಇದ್ದ. ಸೊ ಇಲ್ಲಿ ಚಾಕುವನ್ನ ಸೀಜರ್ ಮಾಡಿಲ್ಲ. ನೋಡಿ, ಪ್ರೈಮ ಫೇಸ್ ಎವಿಡೆನ್ಸ್ ಅಂತ ಕರೀತೀವಿ. ಪ್ರೈಮ ಫೇಸ್ ಎವಿಡೆನ್ಸ್. ದ ಪ್ರಾಸಿಕ್ಯೂಷನ್ had produced some of the evidence where that evidence prima facie shows and it proves this court that there was no intention to kill a victim. Hence, section 307 cannot be invoked in the case, in the matter where the offense committed by an accused person is not an offense having a grave punishment for more than 7 years or life imprisonment or death imprisonment. There is a deep roots in the society. The accused has a deep roots in the society. ಬಹಳ ಗಣ್ಯ ವ್ಯಕ್ತಿ ಅವನು ಆಗಿರ್ತಾನೆ. ಸೊ ಬೇಲನ್ನ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ಯಾವುದೇ ಕಾರಣಕ್ಕೂ ಆ ಒಂದು ಕಂಡೀಷನ್ಸ್ ಏನಾಗ್ತೀರಿ ಅದನ್ನ ವೈಲೇಟ್ ಮಾಡೋದಿಲ್ಲ ಅಂತ ಅವರು ಖಡಾಖಂಡಿತವಾಗಿ ಯಾವುದೇ ಕಂಡೀಷನ್ಸ್ ಅನ್ನ ಕೊಟ್ಟರು ಸಹ ಈ ಬೇಲನ್ನ ಇಂಪೋಸ್ ಮಾಡಿದಾಗ, ಕಂಡೀಷನ್ ಇಂಪೋಸ್ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ಪಾಲನೆ ಮಾಡೋದಕ್ಕೆ ರೆಡಿ ಇದ್ದಾರೆ.
ಅವರು ಇಲ್ಲಿ ಸಾಕಷ್ಟು ವರ್ಷಗಳಿಂದ ಬಿಸ್ನೆಸ್ ಅನ್ನ ಮಾಡ್ಕೊಂಡಿದ್ದಾರೆ. ಅವರ ತಾತ, ಅವರ ತಂದೆ ಎಲ್ಲವೂ ಸಹ ಇದೇ ಒಂದು ಊರಿನಲ್ಲಿ ವ್ಯಾಪಾರಸ್ಥರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದ್ ವೇಳೆ ಬೇಲನ್ನ ಕೊಟ್ರೆ ಅವರು ಬೇರೆ ಕಡೆ ಹೊರಟೋಗೋದಿಲ್ಲ, ದೇಶವನ್ನ ಬಿಟ್ಟು ಹೋಗೋದಿಲ್ಲ. ಯಾಕೆಂದ್ರೆ ಅವ್ರ ಬಿಸ್ನೆಸ್ ಎಲ್ಲ ಇರೋದು ತಮ್ಮ ಒಂದು ಕೋರ್ಟಿನ ಜ್ಯೂರಿಸ್ಡಿಕ್ಷನ್ ಅಲ್ಲಿ. ಬೇಲನ್ನ ಕೊಟ್ರೆ ಸರಿಯಾಗಿ ಕೋರ್ಟ್ಗೆ ಅಟೆಂಡ್ ಆಗ್ತಾರೆ. ಅವ್ರನ್ನ ನಾವು ವಿನಾಕಾರಣ ತಗೊಂಡೋಗಿ ಜೈಲಲ್ಲಿ ಇಟ್ಟು ನಾಳೆ ಒಂದ್ ದಿವಸ ಅವರು ನಿರಪರಾಧಿ ಅಂತ ಗೊತ್ತಾಗ್ಬಿಟ್ರೆ, ಈಗ ಅವ್ರನ್ನ ಜೈಲಲ್ಲಿ ಇಟ್ಟಷ್ಟು ದಿನ ಅವರ ಒಂದು ಮೂಲಭೂತವಾದಂತಹ ಹಕ್ಕು ಏನು ಜೀವಿಸೋ ಹಕ್ಕಿಗೆ ತೊಂದರೆ ಆಗ್ತದೆ, ಅವ್ರ ಬದುಕು ಹಾಳಾಗ್ತದೆ. ಸೊ ಈ ನಿಟ್ಟಿನಲ್ಲಿ ಅವ್ರನ್ನ ಜೈಲಿಗೆ ಕಳಿಸುವಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಜೈಲ್ ಏನು ಬೇಲ್ ಇಸ್ ಅ ರೂಲ್, ಜೈಲ್ ಇಸ್ ಅನ್ ಎಕ್ಸೆಪ್ಷನ್ ಅಂತ ಹೇಳಿ. ಹಾಗೇನೆ ಎವಿಡೆನ್ಸ್ ವಿಚಾರದಲ್ಲೂ ಸಹ ಸಂಗತಿಗಳನ್ನ ನೋಡ್ಲಾಗುತ್ತೆ, ಫ್ಯಾಕ್ಟ್ಸ್ ಅನ್ನ ಅನಲೈಸ್ ಮಾಡಲಾಗುತ್ತೆ ಕೋರ್ಟು. ಯಾವುದು ರೆಲೆವೆಂಟ್ ಫ್ಯಾಕ್ಟ್ಸು, which are those relevant evidences which whatever the evidences produced by the prosecution, ಪೊಲೀಸರು ಏನೆಲ್ಲ ಎವಿಡೆನ್ಸ್ ಗಳನ್ನ ಕೊಡ್ತಾ ಇದ್ದಾರೆ ಅದೆಲ್ಲವೂ ಕೇಸಿಗೆ ಸಂಬಂಧಪಟ್ಟಂತಹ ಸಾಕ್ಷಿಗಳನ್ನ ಕೋರ್ಟ್ ಏನು ಪೊಲೀಸ್ನವರು ಕೊಡ್ತಾ ಇದ್ದಾರ ಅನ್ನೋದು ಏನಾಗ್ತದೆ, ಮ್ಯಾಟರ್ ಆಫ್ ಇಶ್ಯೂ ಆಗುತ್ತೆ, ಫ್ಯಾಕ್ಟ್ಸ್ ಇನ್ ಇಶ್ಯೂ ಆಗುತ್ತೆ. ನೋಡಿ, ಫ್ಯಾಕ್ಟ್ಸ್ ಇನ್ ಇಶ್ಯೂ ಆಯ್ತು. ಈವನ್ ಮೆಂಟಲ್ ಕಂಡೀಷನ್ ಟು ಕಿಲ್ ಎನಿ ಪರ್ಸನ್ ಈಸ್ ಅ ಫ್ಯಾಕ್ಟ್ ಇನ್ ಇಶ್ಯೂ. ಅವನಿಗೆ ಉದ್ದೇಶ ಇತ್ತ ಅಂತ ಪ್ರಶ್ನೆ. ಸೊ ದಾಟ್ ವುಡ್ ಬಿಕಮ್ ದಿ ಫ್ಯಾಕ್ಟ್ಸ್ ಅಂತ ಹೇಳಿ. ಆಯ್ತಾ? ಸೊ ಅದನ್ನ ನಾವು ತಿಳ್ಕೊಬೇಕಾಗ್ತದೆ ಪ್ರಾರಂಭದ ಹಂತದಲ್ಲಿ. ರೆಲೆವೆಂಟ್ ಅಂತಂದ್ರೆ ಅರ್ಥನ ಮಾಡ್ಕೊಬೇಕಾಗುತ್ತೆ. ಸೊ ಫ್ಯಾಕ್ಟ್ಸ್ ಇನ್ ಇಶ್ಯೂ ಅಂದ್ರೆ ಅರ್ಥವನ್ನ ಮಾಡ್ಕೊಬೇಕಾಗುತ್ತೆ. ಎ ಬಿ ಅನ್ನೋ ವ್ಯಕ್ತಿಯನ್ನ ಮರ್ಡರ್ ಮಾಡ್ತಾನೆ. ಸೊ ಎಗೆ ಬಿ ಅನ್ನ ಮರ್ಡರ್ ಮಾಡುವಂತ ಉದ್ದೇಶ ಇತ್ತ? ನೋಡಿ, ಎ ಮರ್ಡರ್ ಮಾಡುವಂತ ಸಂದರ್ಭದಲ್ಲಿ ಪ್ರವೋಕ್ ಆದ್ನ, ಗ್ರೇವ್ ಅಂಡ್ ಸಡನ್ ಪ್ರೊವೊಕೇಶನ್ ಇಂದ ಏನೋ ಕೆಟ್ಟ ಮಾತಲ್ಲಿ ತಂದೆ ತಾಯಿ ಬಗ್ಗೆ ಬೈತಾರೆ, ಅಂತ ಸಂದರ್ಭದಲ್ಲಿ ಪ್ರವೋಕ್ ಆಗ್ಬಿಡ್ತಾರೆ. ಹಿಂಗ್ ಅಂದ್ಬಿಟ್ಟಲ್ಲ ಅಂತ ಹೇಳಿ ಹೊಡಿತಾನೆ, ಆದ್ರೆ ಕೊಲ್ಲ ಉದ್ದೇಶ ಇರಲ್ಲ. ಅಂತ ಸಂದರ್ಭನು ಏನಾಗುತ್ತೆ, ಫ್ಯಾಕ್ಟ್ಸ್ ಇನ್ ಇಶ್ಯೂ ಆಗುತ್ತೆ. ನೋಡಿ, ಫ್ಯಾಕ್ಟ್ಸ್ ಇನ್ ಇಶ್ಯೂ ಆಗುತ್ತೆ. ಮರ್ಡರ್ ಮಾಡುವಂತ ಸಂದರ್ಭದಲ್ಲಿ ಅವನ ಮಾನಸಿಕ ಸ್ಥಿತಿ ಹೇಗಾಗಿತ್ತು, ಅವನಿಗೆ ತನ್ನ ಮೇಲೆ ಅರಿವಿಲ್ಲ. ಒಬ್ಬ ಮಹಿಳೆ ಡೆಲಿವರಿ ಆದ ನಂತರ ಆಕೆಯನ್ನ ಸರಿಯಾಗಿ ನೋಡ್ಕೊಂಡಲ್ಲಿ ಪಕ್ಷದಲ್ಲಿ ಸನ್ನಿ ಅಂತ ಆಗ್ತದೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಪೋಸ್ಟ್ ಪಾರ್ಟಮ್ ಸೈಕೋಸಿಸ್ ಅಂತ ಕರಿತೀವಿ. ಶೀತ ಹೆಚ್ಚಾದಂತ ಸಂದರ್ಭದಲ್ಲಿ ಮೆಂಟಲ್ ಇಂಬ್ಯಾಲೆನ್ಸ್ ಆಗುವಂಥದ್ದು, ಮೈಂಡ್ ಅಲ್ಲಿ ಇರುವಂತಹ ಕೆಮಿಕಲ್ ಇಂಬ್ಯಾಲೆನ್ಸ್ ಆಗುವಂತ ಸಂದರ್ಭ. ಅಂತ ಸಂದರ್ಭದಲ್ಲಿ ತನ್ನ ಮಗುವನ್ನ ತಾನೇ ಕೊಂದು ಬಿಡ್ತಾಳೆ, ಅಥವಾ ತಾನೇ ಹಾರ ಮಾಡ್ಕೊಳ್ಳುವಂತ ಒಂದು ಸಂದರ್ಭ. ಆ ನಿಟ್ಟಿನಲ್ಲಿ ಏನಾದ್ರೂ ಒಂದು ಅವಘಡ ಆಯ್ತು ಅಂತ ಸಂದರ್ಭದಲ್ಲಿ ದಿ ಮೆಂಟಲ್ ಫ್ಯಾಕ್ಟ್ ಆಫ್ ದಿ ಕನ್ಸರ್ನ್ ಅಕ್ಯೂಸ್ಡ್ ಪರ್ಸನ್ ಆಲ್ಸೋ ವಿಲ್ ಬಿ ಕನ್ಸಿಡರ್ಡ್ ಇನ್ ಡಿಟರ್ಮೈನಿಂಗ್ ದ ಕೇಸ್ ಅಂತ ಹೇಳಿ. ಕೇಸನ್ನ ಡಿಟರ್ಮೈನ್ ಮಾಡಬೇಕಾದ್ರೆ ಅದನ್ನು ಸಹ ನೋಡ್ಲಾಗುತ್ತೆ. ಸೊ ದಟ್ ಈಸ್ ದ ಫ್ಯಾಕ್ಟ್ಸ್ ಇನ್ ಇಶ್ಯೂ ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ಕೇಸ್ಗಳನ್ನ ಹಾಕದಂತ ಸಂದರ್ಭದಲ್ಲಿ ಪ್ರೂವ್ ಮಾಡಬೇಕಾಗುತ್ತೆ. ನೋಡಿ, ಪ್ರೂವ್ ಮಾಡಬೇಕಾಗುತ್ತೆ. ಭಾರತೀಯ ಕಾನೂನು ಸಾಕ್ಷಿ ಅಧಿನಿಯಮದಲ್ಲಿ ಪ್ರೂವ್ ಮಾಡೋದು ಅಂದ್ರೆ ಏನು ಅಂತ ಹೇಳಿದ್ದಾರೆ. ನಾಟ್ ಪ್ರೂವ್ಡ್ ಅಂದ್ರೆ ಅದ್ರ ಬಗ್ಗೆ ಉಲ್ಲೇಖವನ್ನ ಕೊಟ್ಟಿದ್ದಾರೆ. ನೋಡಿ, ಪ್ರೂವ್ಡ್, ನಾಟ್ ಪ್ರೂವ್ಡ್, ಡಿಸ್ಪ್ರೂವ್ಡ್ ಅಂತ ಅದ್ರ ಬಗ್ಗೆ ಉಲ್ಲೇಖವನ್ನ ಕೊಟ್ಟಿದ್ದಾರೆ. ನೋಡಿ, ಸಿವಿಲ್ ಕೇಸ್ಗಳಲ್ಲಿ ಒಂದು ಕಾರ್ಡಿನಲ್ ಪ್ರಿನ್ಸಿಪಲ್ ಇದೆ. ಸಿವಿಲ್ ಕೇಸ್ಗಳು ಹೆಂಗೆ ಇತ್ಯರ್ಥ ಆಗ್ತವೆ ಅಂದ್ರೆ ಪ್ರಿಪಾಂಡರೆನ್ಸ್ ಆಫ್ ಪ್ರಾಬಬಿಲಿಟಿ ಅನ್ನೋ ಪ್ರಿನ್ಸಿಪಲ್ ಮೇಲೆ. ಪ್ರಿಪಾಂಡರೆನ್ಸ್ ಅಂತಂದ್ರೆ ಹೆಚ್ಚು ದಾಖಲೆಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಆ ದಾಖಲೆಗಳೆಲ್ಲ ಹೇಳ್ತಾ ಇರ್ತವೆ.
ಏನು ಈ ಒಂದು ಆಸ್ತಿ ಈ ವ್ಯಕ್ತಿಗೆ ಸೇರಿದ್ದು ಅಂತ ಹೇಳಿ ಆ ದಾಖಲೆಗಳು ಕೊಟ್ಟಂತಹ ಏನು ಆ ಆ ಡಾಕ್ಯುಮೆಂಟ್ಸ್ಗಳು, ಆ ದಸ್ತಾವೇಜುಗಳು ತೋರಿಸ್ತಾ ಇರ್ತವೆ. ಪ್ರೈಮ ಫೇಸೆ ಅಂಡ್ ಎಕ್ಸ್ಫೇಸೆ ಡಾಕ್ಯುಮೆಂಟ್ಸ್ ಅಂತ ನಾವು ಕರಿತೀವಿ ಅದನ್ನ. ಸೊ ಈ ನಿಟ್ಟಿನಲ್ಲಿ ಹೆಚ್ಚು ಡಾಕ್ಯುಮೆಂಟ್ಸ್ ಯಾರ ಪರವಾಗಿ ಇರ್ತದೆ ಆ ನಿಟ್ಟಿನಲ್ಲಿ ಸಿವಿಲ್ ಕೇಸ್ಗಳು ಪ್ರೂವ್ ಮಾಡಲಾಗುತ್ತೆ. ಆದ್ರೆ ಕ್ರಿಮಿನಲ್ ಕೇಸ್ಗಳಲ್ಲಿ ದಿ ಕಾರ್ಡಿನಲ್ ಪ್ರಿನ್ಸಿಪಲ್ ಆಫ್ ಕ್ರಿಮಿನಲ್ ಲಾ ಈಸ್ ದಿ prosecution has to prove the guilt of an accused beyond all reasonable doubt ಅಂತ. ಸಿವಿಲ್ ಲಾಗಳಲ್ಲಿ ವೈಯಕ್ತಿಕವಾದಂತಹ ಹಕ್ಕಿನ ವಿಚಾರವಾಗಿ ಪ್ರಕರಣಗಳು ನಡೆದು ಆ ವೈಯಕ್ತಿಕ ಹಕ್ಕುಗಳನ್ನ ಪ್ರತಿಪಾದಿಸಲಾಗುತ್ತೆ. ಹೌದು, ಇವರಿಗೆ ಶೇರ್ ಇದೆ ಪ್ರಾಪರ್ಟಿಲಿ ಅಂತ ಹೇಳಿ ಕೋರ್ಟ್ ನಿರ್ಧರಿಸುತ್ತೆ. ಒಂದ್ ವೇಳೆ ನಷ್ಟ ಆಗಿದ್ರೆ ಕಾಂಪನ್ಸೇಷನ್ ಅನ್ನ ಕೊಡುತ್ತೆ. ಅದೇ ಕ್ರಿಮಿನಲ್ ಕೇಸ್ಗಳಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬನಿಗೆ ತೊಂದರೆಯನ್ನ ಮಾಡಿದ್ರೆ, ಆ ತೊಂದರೆ ಮಾಡಿದ್ದು ಸಾಬೀತಾದ್ರೆ ಆ ವ್ಯಕ್ತಿಗೆ ಶಿಕ್ಷೆಯನ್ನ ಕೊಡ್ತದೆ. ಈ ನಿಟ್ಟಿನಲ್ಲಿ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಆದಂತಹ ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಸನ್ನ ದಾಖಲಿಸುತ್ತೆ, FIR ಅನ್ನ ಮಾಡ್ತದೆ. FIR ಅನ್ನ ಮಾಡಿದ್ಮೇಲೆ ಆ ಸಾಕ್ಷಿಗಳ ಹೇಳಿಕೆಯನ್ನ ರೆಕಾರ್ಡ್ ಮಾಡ್ತದೆ. ಆ ಹೇಳಿಕೆಗಳನ್ನೆಲ್ಲ ರೆಕಾರ್ಡ್ ಮಾಡಿ ಆ ಒಂದು ಕಂಪೈಲೇಷನ್ ಮಾಡ್ತದೆ. ಎಲ್ಲಾ ಸಾಕ್ಷಿಗಳ ಹೇಳಿಕೆಗಳನ್ನ ರೆಕಾರ್ಡ್ ಮಾಡ್ತಾರೆ, ಬರವಣಿಗೆಗೆ ತಗೊಂಡ್ಬರ್ತಾರೆ. ತದನಂತರ ಏನ್ ಮಾಡ್ತಾರೆ, ಅದನ್ನ ಬೈಂಡ್ ಮಾಡ್ತಾರೆ. ಬೈಂಡ್ ಮಾಡಿ ಅದನ್ನ ಚಾರ್ಜ್ ಶೀಟ್ ಅಂತ ಹಾಕ್ತಾರೆ. ಚಾರ್ಜ್ ಶೀಟ್ ಅಂತ ಹೇಳಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಆ ಚಾರ್ಜ್ ಶೀಟ್ ಅಲ್ಲಿ ಆ ಹೇಳಿಕೆಗಳಿರ್ತಾವಲ್ಲ, ಆ ಹೇಳಿಕೆಗಳನ್ನ ಡಿಸ್ಟ್ರಕ್ಷನ್ ಮಾಡ್ಬೇಕಾಗತ್ತೆ. ಯು ನೀಡ್ ಟು ಡೆಸ್ಟ್ರಾಯ್ ದ ಚಾರ್ಜ್ ಶೀಟ್ ಅಂತ. If you want to win a criminal case, then you need to destroy the charge sheet statements made by the witnesses. And you need to undermine the witnesses. And if the witnesses is not having a good character, and ಅವನ್ ಏನ್ ಕೆಲಸ ಅಂತಂದ್ರೆ ಪೊಲೀಸ್ನವ್ರಿಗೆ ಸಾಕ್ಷಿಗಳಾಗುವಂಥದ್ದು. ಸಾಕ್ಷಿಗಳಾಗಿ ಕೋರ್ಟ್ ಬಂದಂತ ಸಂದರ್ಭದಲ್ಲಿ ಆ ಯಾರು ಆರೋಪಿಗಳಿದ್ದಾರಲ್ಲ, ಆರೋಪಿಗಳಿಗೆ ಹೇಳೋವಂಥದ್ದು, ನೋಡ್ರಿ ನಿಮ್ ಪರವಾಗಿ ನಾನು ಸಾಕ್ಷಿ ಇದ್ದೇನೆ, ದುಡ್ಡು ಕೊಟ್ಟರೆ ನಾನು ನಿಮ್ ಪರವಾಗಿ ಸಾಕ್ಷಿ ಹೇಳೋದು ಅಂತ ಹೇಳೋದು. ಅವ್ರ ಕಡೆ ದುಡ್ಡು ಕಲೆಕ್ಟ್ ಮಾಡೋದು. ಆ ವಿಚಾರವನ್ನ ನೀವು ಕೋರ್ಟಿನ ಗಮನಕ್ಕೆ ತಗೊಂಬಂದಂತ ಸಂದರ್ಭದಲ್ಲಿ ಆ ಸಾಕ್ಷಿಯನ್ನ ನೀವು ಅಂಡರ್ಮೈನ್ ಮಾಡಿದಂತ ಸಂದರ್ಭದಲ್ಲಿ ದ ಕೋರ್ಟ್ ವಿಲ್ ನಾಟ್ ಅಕ್ಸೆಪ್ಟ್ or admit the evidences laid by a witnesses having an immoral character. And so altogetherly the court will appreciate the evidences. And the court will appreciate the evidences. Court appreciate ಮಾಡುತ್ತೆ. ಪ್ರೂವ್ ಮಾಡಬೇಕು ಸರ್. ಪ್ರೂವ್ ಮಾಡೋದು ಅಂದ್ರೆ ಸಾಬೀತುವನ್ನ ಪಡಿಸುವಂಥದ್ದು. ಸೊ ಸಾಬೀತು ಪಡಿಸುವಂತಹ ಬರ್ಡನ್ನು ಕ್ರಿಮಿನಲ್ ಕೇಸ್ಗಳಲ್ಲಿ ಯಾರ ಮೇಲೆ ಇರುತ್ತೆ ಅಂದ್ರೆ ಪ್ರಾಸಿಕ್ಯೂಷನ್ ಮೇಲೆ ಇರುತ್ತೆ. ಪೊಲೀಸ್ನವ್ರು ಬಂದು ಕೇಸ್ ಹಾಕ್ತಾರೆ. ದೇ ಆರ್ ಆಕ್ಟಿಂಗ್ ಆಸ್ ಅನ್ ಏಜೆಂಟ್ ಆಫ್ ದಿ ಸ್ಟೇಟ್. ಸೊ ದಿ ಪ್ರಾಸಿಕ್ಯೂಷನ್ ಆಸ್ ಅ ಬರ್ಡನ್ ಆಫ್ ಪ್ರೂಫ್. ನೋಡಿ, ದ ಬರ್ಡನ್ ಟು ಪ್ರೂವ್ ದ ಗಿಲ್ಟ್ ಆಫ್ ಎನ್ ಅಕ್ಯೂಸ್ಡ್ ಬಿಯಾಂಡ್ ಆಲ್ ರೀಸನಬಲ್ ಡೌಟ್. If the statements of the witnesses has a duality, are the evidences which is collected at the time of investigation having a dual kind of a nature, which one theory says that the accused person has not committed any
ಮಿಸ್ಟೇಕ್, ಎನಿ ಫಾಲ್ಟ್ ಅಂತೇಳಿ. ದಿ ಅದರ್ ಥಿಯರಿ ಸೇಸ್ ದಟ್ he may had committed a crime ಅಂತ. By the time the court has to follow that, if there is a duality in the evidence, then the benefit should go to the accused ಅಂತ ಹೇಳಿ. ಯಾವುದೋ ಒಂದು ಸಾಕ್ಷಿಗಳು ಕಾಂಟ್ರಡಿಕ್ಷನ್ ಅಂತ ತೋರಿಸುತ್ತೆ. ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಏನಂತ ಹೇಳ್ತಾರೆ, ಹೌದು ಇಂಥ ವ್ಯಕ್ತಿ ಬಂದು ತೊಂದರೆಯನ್ನ ಕೊಟ್ಟಿದ್ದ ಅಂತ ಹೇಳ್ತಾರೆ. ತದನಂತರ ಕೋರ್ಟ್ ಬಂದು ಹೇಳ್ತಾರೆ, ಇಲ್ಲ ಪೊಲೀಸ್ನವ್ರು ಹೇಳಿದ್ರು ಈ ತರ ಹೇಳು ಅಂತ ಹೇಳಿ ನಾನು ಅದಕ್ಕೆ ಹೇಳಿದೆ ಅಂತ. ಅಂತ ಸಂದರ್ಭದಲ್ಲಿ ಇಟ್ ಅಮೌಂಟ್ಸ್ ಟು ಅ ಕಾಂಟ್ರಡಿಕ್ಷನ್ ಅಂತೇಳಿ ತದ್ವಿರುದ್ಧವಾದಂತ ಹೇಳಿಕೆಗಳನ್ನ ಕೊಟ್ಬಿಡ್ತಾರೆ. ಅದನ್ನ ನಾವು ಅಸ್ಟಲ್ ವಿಟ್ನೆಸ್ ಅಂತ ಆದ್ರೂ ಕರಿಬಹುದು, ಅಥವಾ ಕಾಂಟ್ರಡಿಕ್ಟಿಂಗ್ ವಿಟ್ನೆಸ್ ಆದ್ರೂ ಕರಿಬಹುದು, ಕಾಂಟ್ರಡಿಕ್ಟಿಂಗ್ ಎವಿಡೆನ್ಸ್ ಅಂತನಾದ್ರೂ ಕರಿಬಹುದು. ಅಂತ ಸಂದರ್ಭದಲ್ಲಿ ಕೋರ್ಟು ಯಾವ ಹೇಳಿಕೆಯನ್ನ ತಗೊಳುತ್ತೆ, ಪೊಲೀಸರ ಮುಂದೆ ಹೇಳಿಕೆ ತಗೊಳುತ್ತಾ ಅಥವಾ ತನ್ನ ಎದುರುಗಡೆ ಬಂದು ನಿಂತ್ಕೊಂಡು ಈ ತರ ಉಲ್ಟಾ ಹೊಡಿತಾ ಇರ್ತಾನಲ್ಲ ಆ ಹೇಳಿಕೆಯನ್ನ ಪರಿಗಣಿಸ್ಬೇಕಾ ಅಂತ ಹೇಳಿ. ಅಂತ ಸಂದರ್ಭದಲ್ಲಿ ದ ಕೋರ್ಟ್ ವಿಲ್ ಟೆಸ್ಟ್ ದಿ ವೆರಾಸಿಟಿ ಆಫ್ ದಿ ವಿಟ್ನೆಸ್ ಅಂತ. ಒಂದು ಚಿನ್ನದ ಉಂಗುರವನ್ನ ನಾನು ತಮ್ಗೆ ಕೊಟ್ರೆ, ಇದು ಚಿನ್ನದೇನಾ ಸರ್ ನೀವು ಕೊಟ್ಟಿರೋದು, ನಾನು ಟೆಸ್ಟ್ ಮಾಡಿಸ್ತೀನಿ. ನಮ್ಮ ಒಬ್ರು ಜ್ಯುವೆಲ್ರಿ ಅಂಗಡಿಯವ್ರಿಗೆ ನಾನು ಕೊಟ್ಬಿಟ್ಟು, ಗಿರ್ವಿ ಅಂಗಡಿಯವ್ರಿಗೆ ಕೊಟ್ಬಿಟ್ಟು ನಾನು ಟೆಸ್ಟ್ ಮಾಡಿಸ್ತೀನಿ, ಅವ್ರ ಹತ್ರ ಟೆಸ್ಟ್ ಮಾಡೋದಿದೆಯೇ, ಇದು ಚಿನ್ನದ ಅಪ್ಪಟ ಚಿನ್ನನ ಅಥವಾ ಇದು ಕಾಗೆ ಬಂಗಾರನ ಅಂತ ಹೇಳಿದ್ದೆ. ಹಂಗೇನೆ ದ ಕೋರ್ಟ್ ವಿಲ್ ಪುಟ್ ದಿ ಎವಿಡೆನ್ಸಸ್ ಟು ದ ಟೆಸ್ಟ್ ಅಂತ. ಸೊ ದಟ್ ಟೆಸ್ಟ್ ಇಸ್ ಕಾಲ್ಡ್ ಆಸ್ ಎಕ್ಸಾಮಿನೇಷನ್ ಆಫ್ ಎವಿಡೆನ್ಸಸ್ ಅಂತ. Examination of evidences. In that evidence, an accused lawyer will do the testing process ಅಂತ. ಇವನು ಹೇಳ್ತಾ ಇರೋದು ಸತ್ಯನ ಅಥವಾ ಸುಳ್ಳ ಅಂತ ಹೇಳಿ ಟೆಸ್ಟ್ ಮಾಡೋದಕ್ಕೆ ನಿಂತ್ಕೋತಾನೆ. ಯಾರ ಪರ ವಕೀಲರು, ಆರೋಪಿ ಪರ ವಕೀಲರು, ಅದನ್ನ ನಾವೇನಂತ ಕರಿತೀವಿ, ಕ್ರಾಸ್ ಎಕ್ಸಾಮಿನೇಷನ್ ಅಂತ ಕರಿತೀವಿ. ಕ್ರಾಸ್ ಎಕ್ಸಾಮಿನೇಷನ್ ಅಂತ ಕರಿತೀವಿ. ಈ ನಿಟ್ಟಿನಲ್ಲಿ ಟು ಟ್ರಿಗರ್ ಮೋರ್ ಇಂಟ್ರೆಸ್ಟ್ ರಿಗಾರ್ಡಿಂಗ್ ವಿತ್ ದಿ ಅಪ್ರಿಸಿಯೇಷನ್ ಆಫ್ ಎವಿಡೆನ್ಸ್, ಲೆಟ್ ಅಸ್ ಗೋ ಥ್ರೂ ದಿ ಒಂದು ವಿಡಿಯೋ ಕ್ಲಿಪ್ ಅನ್ನ ತಮಗೆ ತೋರಿಸ್ಲಿಕ್ಕೆ ಬಯಸ್ತೀನಿ. ಸೊ ಲೆಟ್ ಮೀ ಶೇರ್ ದಟ್ ಆ ವಿಡಿಯೋ ಕ್ಲಿಪ್ ವಿತ್ ಯು. ಒಂದು ವಿಡಿಯೋ ಕ್ಲಿಪ್ ಅಲ್ಲಿ ಒಬ್ಬ ವಕೀಲರು ಆ ವ್ಯಕ್ತಿಯನ್ನ ತರ್ಕಕ್ಕೆ ನೂಕ್ತವೆ. ಏನೆಲ್ಲ ತರ್ಕಕ್ಕೆ ನೂಕ್ತವೆ ಅಂತಂದ್ರೆ, ಆ ವ್ಯಕ್ತಿ ಕೋರ್ಟ್ ಬಂದಂತ ಸಂದರ್ಭದಲ್ಲಿ, ಸಾಕ್ಷಿಗಳು ಕೋರ್ಟ್ ಬಂದಂತ ಸಂದರ್ಭದಲ್ಲಿ ಸಾಕ್ಷಿಗಳ ಪ್ರತಿರೂಪವನ್ನ, ಏನು ನಿಜವಾದ ರೂಪವನ್ನ ಬಿಚ್ಚಿಡುವಂಥದ್ದು. ಆ ನಿಟ್ಟಿನಲ್ಲಿ ಅವನು ಕ್ರೆಡಿಬಲ್ ವಿಟ್ನೆಸ್ ಅಥವಾ ಕ್ರೆಡಿಬಿಲಿಟಿ ಇರುವಂತಹ ವಿಟ್ನೆಸ್ ಅಲ್ವಾ? ಕ್ರೆಡಿಬಿಲಿಟಿ ಅಂತಂದ್ರೆ ನಂಬಕ್ಕೆ ಅರ್ಹನಾದಂತಹ ಒಂದು ಸಾಕ್ಷಿ ಅಂತ ಹೇಳ್ತೀವಿ. ಸೊ ಈ ನಿಟ್ಟಿನಲ್ಲಿ ಆ ನಂಬಕ್ಕೆ ಅರ್ಹನಾದಂತಹ ಸಾಕ್ಷಿನ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಸಾಕ್ಷಿಗಳಲ್ಲಿ ನಾವು ಸಾಕಷ್ಟು ಬಗೆಯಾದಂತಹ ಸಾಕ್ಷಿಗಳನ್ನ ನಾವು ನೋಡ್ತೀವಿ. ಯಾವೆಲ್ಲ ವಿಚಾರಗಳ ಸಾಕ್ಷಿಗಳನ್ನ ನಾವು ನೋಡ್ತೀವಿ ಅಂತಂದ್ರೆ, ಈ ಬಗೆ ಒಂದು ಸಾಕ್ಷಿಗಳನ್ನ ನೋಡ್ತೀವಿ ಅಂತಂದ್ರೆ, ಮೊದಲನೇದಾಗಿ ಡೈರೆಕ್ಟ್ ಎವಿಡೆನ್ಸ್ ಅಂತ ನಾವು ಕರಿತೀವಿ. ಡೈರೆಕ್ಟ್ ಎವಿಡೆನ್ಸ್ ಅಂತಂದ್ರೆ, ಒಬ್ಬ ವ್ಯಕ್ತಿ ತನ್ನ ಕಣ್ಣಾರೆ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡುವಂತ ಸಂದರ್ಭ. ಆ ಸಂದರ್ಭದಲ್ಲಿ ತನ್ನ ಕಣ್ಣಾರೆ ಆ ವ್ಯಕ್ತಿಯನ್ನ ನೋಡ್ತಾನೆ. ಆ ಸಾಕ್ಷಿ ಡೈರೆಕ್ಟ್ ಎವಿಡೆನ್ಸ್ ಆಗಿರ್ತದೆ.
ಇಂಡೈರೆಕ್ಟ್ ಎವಿಡೆನ್ಸ್ ಅಂತ ನಾವು ಕರಿತೀವಿ. ಅಂದ್ರೆ ಆ ವ್ಯಕ್ತಿ ನೋಡಿರಲ್ಲ, ಆದ್ರೆ ಯಾರೋ ಹೇಳಿರ್ತಾರೆ, ಇಂಥವೊಬ್ಬ ವ್ಯಕ್ತಿ ಕೊಲೆ ಮಾಡಿದ್ದಾನೆ ಕಣ್ರಿ ಅಂತ ಹೇಳಿ. ಅದನ್ನ ಕೇಳ್ಕೊಂಬಂದಿರ್ತಾನೆ. ಕೇಳ್ಕೊಂಬಂದು ಯಾರು ಹೇಳಿತ್ತು ನಿಮ್ಗೆ ಅಂದ್ರೆ, ಯಾರೋ ನನ್ನ ಫ್ರೆಂಡ್ ಹೇಳ್ದ ಇವನು ಈ ತರ ಕೊಲೆ ಮಾಡಿದ್ದಾನಂತೆ, ಅದಕ್ಕೆ ನಾನು ಸಾಕ್ಷಿಗೆ ಬಂದು ಸಾಕ್ಷಿ ಹೇಳಕ್ ಬಂದಿದ್ದೀನಿ ಅಂತ ನಾನು ಕೋರ್ಟ್ಗೆ ಹೇಳಿದ್ರೆ, ಕೋರ್ಟು ಆ ಸಾಕ್ಷಿಯನ್ನ ನಂಬುತ್ತಾ ಅಂತ ಪ್ರಶ್ನೆ ಕೇಳಿದ್ರೆ ಅದನ್ನ ನಂಬಲ್ಲ. ಯಾಕೆ ಅಂತಂದ್ರೆ ಅದು ಇಂಡೈರೆಕ್ಟ್ ಎವಿಡೆನ್ಸ್ ಆಯ್ತು, ಅಥವಾ ಹಿಯರ್ಸೆ ಎವಿಡೆನ್ಸ್ ಅಂತ ನಾವು ಕರಿತೀವಿ. ಸೊ ಡೈರೆಕ್ಟ್ ಎವಿಡೆನ್ಸ್, ಇಂಡೈರೆಕ್ಟ್ ಎವಿಡೆನ್ಸ್, ಹಿಯರ್ಸೆ ಎವಿಡೆನ್ಸ್, ಪ್ರೈಮರಿ ಎವಿಡೆನ್ಸ್ ಅಂತ ನಾವು ಕರಿತೀವಿ. Primary evidence is also one kind of evidence which shows the genuinity of the evidence ಅಂತ. ನೋಡಿ, ನಾನು ಒಂದು ಮನೆಯನ್ನ ಪರ್ಚೇಸ್ ಮಾಡ್ತೇನೆ. ಮನೆಯನ್ನ ಪರ್ಚೇಸ್ ಮಾಡಿ ಆ ಸೆಲ್ಲರ್ ಆಫ್ ದಿ ಪ್ರಾಪರ್ಟಿ ಏನಿರ್ತಾನೆ, ಮಾರಾಟ ಮಾಡುವಂತ ಏನಿರ್ತಾನೆ, ಆ ಮಾರಾಟಗಾರನ ಜೊತೆ ನಾನು ಅವನನ್ನ ಸಬ್ ರಿಜಿಸ್ಟರ್ ಆಫೀಸ್ ಕರ್ಕೊಂಡೋಗಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡ್ತೀನಿ. ಸಬ್ ರಿಜಿಸ್ಟರ್ ಆಫೀಸ್ನವರು ಆ ಒಂದು ಡಾಕ್ಯುಮೆಂಟ್ ಅನ್ನ ಕೊಡ್ತಾರೆ, ಅಬ್ಸಲ್ಯೂಟ್ ಸೇಲ್ ಡೀಡ್ ನ ಕೊಡ್ತಾರೆ, ಶುದ್ಧ ಕ್ರಯಪತ್ರ, ರಿಜಿಸ್ಟರ್ಡ್ ಆಗಿರೋ ಕ್ರಯಪತ್ರ ಕೊಡ್ತಾರೆ. ಈ ನಿಟ್ಟಿನಲ್ಲಿ ಅದೇ ಮನೆ ನಂದು ಅಂತ ಹೇಳ್ಕೊಂಡ್ ಬಂದಿರ್ತಾನೊಬ್ಬ. ಆ ನಿಟ್ಟಿನಲ್ಲಿ ನಾನು ನನ್ನ ಹತ್ರ ಇರೋಂತ ರಿಜಿಸ್ಟರ್ಡ್ ಸೇಲ್ ಕಾಪಿನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀನಿ. ಅದು ಏನಾಗುತ್ತೆ, ಪ್ರೈಮರಿ ಎವಿಡೆನ್ಸ್ ಆಯ್ತು. ನನ್ನ ಹತ್ರ ಆ ರಿಜಿಸ್ಟರ್ಡ್ ಕಾಪಿ ಇಲ್ಲ. ಸೊ ನಮ್ಮ ತಂದೆಯವರು ಇದ್ದಂತ ಸಂದರ್ಭದಲ್ಲಿ ನಮ್ಮಣ್ಣ ಅದನ್ನ ಕಾಪಾಡ್ತಾ ಇದ್ದ. ಸೊ ಎಲ್ಲ ಪ್ರಾಪರ್ಟಿ ವಿಚಾರಗಳಲ್ಲಿ ಅವ್ರು ಕಾಪಾಡ್ತಾ ಇದ್ರು. ಸೊ ಈ ನಿಟ್ಟಿನಲ್ಲಿ ನಾನು ತಮ್ಮನಾಗಿ ಏನು ಪ್ರಶ್ನೆಯನ್ನ ಕೇಳ್ತಿರ್ಲಿಲ್ಲ. ತದನಂತರ ಏನು ತಂದೆ ಇಲ್ಲ ಅಂತ ತಂದೆ ಇಲ್ಲ ಆದಂತ ಸಂದರ್ಭದಲ್ಲಿ ಅಣ್ಣ ಎಲ್ಲಾ ಪ್ರಾಪರ್ಟಿಯನ್ನ ತನ್ನ ಒಂದು ವಶದಲ್ಲಿ ಇಟ್ಕೊಂಡ. ಈ ನಿಟ್ಟಿನಲ್ಲಿ ನನಗೂ ಆಸ್ತಿಯಲ್ಲಿ ಭಾಗ ಬೇಕು ಅಂತ ಹೇಳಿ ನಾನು ಕೇಸನ್ನ ಹಾಕ್ತೀನಿ. ಅಂತ ಸಂದರ್ಭದಲ್ಲಿ ನನ್ನ ಹತ್ರ ಡಾಕ್ಯುಮೆಂಟ್ ಇರಲ್ಲ. ಆವಾಗ ನಾನು ಡಾಕ್ಯುಮೆಂಟ್ ಬದಲಾಗಿ ನನ್ನ ಹತ್ರ ಯಾವುದೋ ಒಂದು ಜೆರಾಕ್ಸ್ ಕಾಪಿ ಇರುತ್ತೆ, ಸರ್ಟಿಫೈಡ್ ಕಾಪಿ. ಆ ನಿಟ್ಟಿನಲ್ಲಿ ಸರ್ಟಿಫೈಡ್ ಕಾಪಿಯನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತೀನಿ. ಸೊ ಅದು ಏನಾಗ್ತದೆ, ಸೆಕೆಂಡರಿ ಎವಿಡೆನ್ಸ್ ಆಯ್ತು. ನೋಡಿ, ಪ್ರೈಮರಿ ಎವಿಡೆನ್ಸ್, ಸೆಕೆಂಡರಿ ಎವಿಡೆನ್ಸ್, ಡೈರೆಕ್ಟ್ ಎವಿಡೆನ್ಸ್, ಇಂಡೈರೆಕ್ಟ್ ಎವಿಡೆನ್ಸ್ ಅಂತ. ರಿಯಲ್ ಎವಿಡೆನ್ಸ್ ಅಂತ ಹೇಳಿ, ರಿಯಲ್ ಎವಿಡೆನ್ಸ್ ಅಂಡ್ ಪರ್ಸನಲ್ ಎವಿಡೆನ್ಸ್ ಅಂತ ಹೇಳಿ. ರಿಯಲ್ ಎವಿಡೆನ್ಸ್ ಅಂದ್ರೂ ಸಹ ಯಾವುದೇ ಒಂದು ಡಾಕ್ಯುಮೆಂಟ್ ಕಾಪಿಯನ್ನ ನಾನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಂತ ಸಂದರ್ಭದಲ್ಲಿ ಅದು ರಿಯಲ್ ಎವಿಡೆನ್ಸ್ ಆಯ್ತು. ಪರ್ಸನಲ್ ಎವಿಡೆನ್ಸ್ ಅಂತಂದ್ರೆ ಆ ವಿಚಾರವಾಗಿ ಏನು ಆ ವಿಲ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ನಾನು ಅಟೆಸ್ಟಿಂಗ್ ವಿಟ್ನೆಸ್ ಆಗಿದ್ದೆ ಅಂತ ಸಂದರ್ಭದಲ್ಲಿ ನಾನು ಕೋರ್ಟ್ಗೆ ಬಂದು ನಾನು ವಿಲ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಏನು ವಿಲ್ ಮಾಡುವಂತ ವ್ಯಕ್ತಿ ಏನು ಒಂದು ಆರೋಗ್ಯವಾಗಿದ್ರು, ಅವ್ರಿಗೆ ತಿಳುವಳಿಕೆ ಇತ್ತು, ಯೋಚನೆ ಮಾಡುವಂತ ಶಕ್ತಿ ಅವರಲ್ಲಿತ್ತು. ಅವ್ರು ಹೇಳಿದ್ರು ಇಂಥ ಪ್ರಾಪರ್ಟಿನ ಇಂತಿಂಥ ಪ್ರಾಪರ್ಟಿನ ಇವರು ಇಂಥ ಮಕ್ಕಳಿಗೆ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು, ಅದಕ್ಕೆ ನಾನು ಕೇಳಿಸ್ಕೊಂಡೆ ಅಂತ ಹೇಳಿ ಅಟೆಸ್ಟಿಂಗ್ ವಿಟ್ನೆಸ್ ಬಂದು ಹೇಳ್ತಾರೆ, ಕೋರ್ಟಲ್ಲಿ ಸಾಕ್ಷಿಯನ್ನ ನುಡಿತಾರೆ. ಸೊ ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಆ ವಿಟ್ನೆಸ್ ಗಳನ್ನ ನಾವೇನಂತ ಕರಿತೀವಿ, ಪರ್ಸನಲ್ ಎವಿಡೆನ್ಸ್ ಅಂತ ಕರಿತೀವಿ, ಅಥವಾ ಪರ್ಸನಲ್ ಎವಿಡೆನ್ಸ್ ಅಥವಾ ಪರ್ಸನಲ್ ಎವಿಡೆನ್ಸ್ ಅಂತ ನಾವು ಕರಿತೀವಿ. ರಿಯಲ್ ಎವಿಡೆನ್ಸ್, ಪರ್ಸನಲ್ ಎವಿಡೆನ್ಸ್ ಅಂತ ಕರಿತೀವಿ. ಸೊ ಹೀಗೆ ಯಾವುದೇ ಒಂದು ಸಂಗತಿಯನ್ನ ಇನ್ನೊಂದು ಸಂಗತಿ ಪುಷ್ಟೀಕರಿಸುತ್ತೆ, ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಕರಾಬರೇಟಿಂಗ್ ಎವಿಡೆನ್ಸ್ ಅಂತ ಕರಿತೀವಿ. 3 ಜನ ಹುಡುಗರು ಕಾಲೇಜಿಂದ ಬರ್ತಾ ಇರೋಂತ ಹುಡುಗಿಯನ್ನ ಅಬ್ಸರ್ವ್ ಮಾಡ್ತಾರೆ, ಪ್ರತಿದಿನ ಅಬ್ಸರ್ವ್ ಮಾಡ್ತಾರೆ. ಅವಳು ಎಲ್ಲಿ ತಿರುಗ್ತಾಳೆ, ಯಾವ ಒಂದು ಟರ್ನಿಂಗ್ ಅಲ್ಲಿ ಅವಳು ತಿರುಗ್ತಾಳೆ ಅಂತ ಎಲ್ಲನೂ ಅವಳಿಗೆ ವಿಚಾರ ಗೊತ್ತಿರುತ್ತೆ. ಒಂದಿನ ಏನ್ ಮಾಡ್ತಾರೆ, ಆ ಹುಡುಗಿಯನ್ನ ಅಡ್ಡಗಟ್ತಾರೆ, ಅಡ್ಡಗಟ್ಟಿ ಕಿಡ್ನಾಪ್ ಅನ್ನ ಮಾಡ್ತಾರೆ. ಕಿಡ್ನಾಪ್ ಅನ್ನ ಮಾಡಿ ಆ ಹುಡುಗಿಯ ಮೇಲೆ ಅತ್ಯಾಚಾರವನ್ನ ಮಾಡ್ತಾರೆ, ಸಾಮೂಹಿಕ ಅತ್ಯಾಚಾರವನ್ನ ಮಾಡ್ತಾರೆ. ಸಾಮೂಹಿಕ ಅತ್ಯಾಚಾರವನ್ನ ಮಾಡಿ ಏನು ಚಾಕುವಿನಿಂದ ಇರಿದು ಕೊಲೆಯನ್ನ ಮಾಡ್ತಾರೆ, ರೇಪ್ ಅಂಡ್ ಮರ್ಡರ್ ಅನ್ನ ಮಾಡ್ತಾರೆ. ಕೋರ್ಟ್ಗೆ ಸಾಕ್ಷಿಯನ್ನ ಪೊಲೀಸ್ನವರು
ಏನು ಕೇಸ್ ಆಗದಂತ ಸಂದರ್ಭದಲ್ಲಿ ಒಂದು ಸಾಕ್ಷಿಯನ್ನ ಕೋರ್ಟ್ನವರು ಪ್ರೊಡ್ಯೂಸ್ ಮಾಡ್ತಾರೆ. ಏನು ಅಂತಂದ್ರೆ ಒಂದು ಕೇಸ್ನಲ್ಲಿ ಆ ಮಹಿಳೆಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಸುಟ್ಟಾಕಿರ್ತಾರೆ. ಆ ಸುಟ್ಟಾಕೋ ನಿಟ್ಟಿನಲ್ಲಿ ಆ ಒಂದು ದಿನ, ಅದೇ ದಿನ ಒಂದು ಪೆಟ್ರೋಲ್ ಬಂಕ್ ನಲ್ಲಿ ಪೆಟ್ರೋಲ್ ಅನ್ನ ಪರ್ಚೇಸ್ ಮಾಡ್ತಾ ಇರ್ತಾರ ಹುಡುಗರು. ಅದು CCTVಯಲ್ಲಿ ರೆಕಾರ್ಡ್ ಆಗಿರ್ತದೆ. ಆ ರೆಕಾರ್ಡ್ ಅನ್ನ ತಂದು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಂತ ಸಂದರ್ಭದಲ್ಲಿ ಆ ಒಂದು ಎವಿಡೆನ್ಸ್ ಏನಿರುತ್ತಲ್ಲ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಕರಾಬರೇಟಿಂಗ್ ಎವಿಡೆನ್ಸ್ ಅಂತ ನಾವು ಕರಿತೀವಿ. ನೋಡಿ, ಪ್ರೂವ್, ಡಿಸ್ಪ್ರೂವ್, ನೋಡಿ ಪ್ರೂವ್, ಡಿಸ್ಪ್ರೂವ್, ನಾಟ್ ಪ್ರೂವ್ ಅಂತ ಹೇಳಿ ಪ್ರಾಸಿಕ್ಯೂಷನ್ ಅವರು ಪ್ರೂವ್ ಮಾಡಬೇಕು. ಒಬ್ಬನ ಮೇಲೆ ಕೊಲೆ ಆಪಾದನೆ ಇರ್ತದೆ. ಈ ನಿಟ್ಟಿನಲ್ಲಿ ಆ ಆಪಾದಿತ ಹೇಳ್ತಾನೆ, ಕೊಲೆ ಮಾಡಿದಂತಹ ದಿನ ಏನಿದೆಯಲ್ಲ, ಆ ದಿನದಲ್ಲಿ ನಾನು 300 ಕಿಲೋಮೀಟರ್ ದೂರ ಇರುವಂತಹ, ಇದು ಕೊಲೆ ಆಗಿದ್ದಲ್ಲಿ ಬೆಂಗಳೂರಿನಲ್ಲಿ, ಕೊಲೆ ಆದಂತ ಸಂದರ್ಭದಲ್ಲಿ ತಾನು ಶಿವಮೊಗ್ಗದಲ್ಲಿದ್ದೆ ಅಂತ ಹೇಳ್ತಾನ. ಶಿವಮೊಗ್ಗದಲ್ಲಿದ್ದೆ ಅಂತ ಹೇಳಿ ಆ ಒಂದು ಶಿವಮೊಗ್ಗದಲ್ಲಿ ಒಂದು ಲಾಡ್ಜ್ ನಲ್ಲಿ ಇದ್ದೆ ನಾನು ಅಂತ ಹೇಳ್ತಾನೆ. ಆ ಲಾಡ್ಜ್ನ ರಿಜಿಸ್ಟರ್ ಅನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಮತ್ತು ಆ ಲಾಡ್ಜ್ ನಲ್ಲಿರುವಂತಹ CCTV ಫುಟೇಜ್ ನ ರಿಜಿಸ್ಟರ್ ತೋರಿಸ್ತಾರೆ. ಅಂತ ಸಂದರ್ಭದಲ್ಲಿ ಇವರು ಹೇಳ್ತಾರಲ್ಲ, ಯಾವುದೋ ಒಂದು ಪರ್ಟಿಕ್ಯುಲರ್ ದಿನದಲ್ಲಿ ಈ ವ್ಯಕ್ತಿ ಇಂಥ ಒಂದು ಸಮಯದಲ್ಲಿ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಿದ್ದಾನೆ ಅಂತ ಹೇಳಿ, ಆ ನಿಟ್ಟಿನಲ್ಲಿ ಆ ಒಂದು ಸಂಗತಿಯನ್ನ ಅವನ ಒಂದು ಎವಿಡೆನ್ಸ್ ಮುಖೇನ ಅದನ್ನ ಹೊಡಿತಾನೆ. ಅದನ್ನ ನಾವು ಏನಂತ ಕರಿತೀವಿ? ಡಿಸ್ಪ್ರೂವ್ ಅಂತ ಕರಿತೀವಿ. ಈ ಕಡೆ ಪ್ರೂವ್ನೂ ಮಾಡ್ಲಿಲ್ಲ, ಅವನು ಒಂದು ಆಪಾದನೆಯನ್ನ ಮಾಡಿದ್ದಾನೆ ಅಂತೇಳಿ, ಈ ಕಡೆ ಅವನು ಸಹ ಯಾವುದೇ ತರ ಎವಿಡೆನ್ಸ್ ಅನ್ನ ಕೊಡ್ಲಿಲ್ಲ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ? ನಾಟ್ ಪ್ರೂವ್ಡ್ ಆಗುತ್ತೆ. ಪ್ರೂವ್ಡ್, ನಾಟ್ ಪ್ರೂವ್ಡ್, ಪ್ರೂವ್ಡ್, ಡಿಸ್ಪ್ರೂವ್, ನಾಟ್ ಪ್ರೂವ್ಡ್ ಅಂತ ಹೇಳಿ. ನೋಡಿ, ಕನ್ಕ್ಲೂಸಿವ್ ಪ್ರೂಫ್ ಅಂತ ಇದೆ ಸಾಕ್ಷಿಗಳ ಕಾನೂನಲ್ಲಿ. ಕನ್ಕ್ಲೂಸಿವ್ ಪ್ರೂಫ್ ಅಂತ. ಸರ್ ಏನು ಸರ್ ಕನ್ಕ್ಲೂಸಿವ್ ಪ್ರೂಫ್ ಅಂತ ಅಂದ್ರೆ, ನಿಮ್ ಪ್ರಶ್ನೆಯನ್ನ ಕೇಳಿದ್ರೆ ನೋಡ್ರಿ, ಕನ್ಕ್ಲೂಸಿವ್ ಪ್ರೂಫ್ ಈಸ್ ದಾಟ್ ಫಾಲ್ಸ್ ಪ್ರೂಫ್. ಫಾಲ್ಸ್ ಪ್ರೂಫ್ ಅಂತಂದ್ರೆ ದಟ್ ಈಸ್ ದ ಅಲ್ಟಿಮೇಟ್ ಅಂತ, ವೇರ್ ಆಲ್ ದ ಎವಿಡೆನ್ಸಸ್ ಶೋಸ್ ದಟ್ ಈಸ್ ದಟ್ ಪರ್ಸನ್ ಹೂ ಹ್ಯಾಡ್ ಕಮಿಟೆಡ್ ದಿ ಕ್ರೈಮ್ ಅಂತ. ಹೆಂಗೆ ಸುತ್ತೊಡ್ಕೊಂಡ್ ಬಂದ್ರು ಕೊನೆಗೆ ನಾವು ಕನ್ಕ್ಲೂಷನ್ ಬರ್ತೀವಿ ಏನು ಅಂತಂದ್ರೆ, ಇದೇ ವ್ಯಕ್ತಿ, ಯಾವುದೇ ಸಂಶಯ ಇಲ್ಲದೆ ಇದೇ ವ್ಯಕ್ತಿ ಆ ಒಂದು ಅಪರಾಧವನ್ನ ಮಾಡಿದಾನೆ ಅಂತ ಹೇಳಿ. ಅಂತ ಸಂದರ್ಭದಲ್ಲಿ ಅದು ಏನಾಗುತ್ತೆ? ಕನ್ಕ್ಲೂಸಿವ್ ಪ್ರೂಫ್ ಆಗುತ್ತೆ. ಸರ್, ಇವೆಲ್ಲ ಅಂಶಗಳನ್ನ ಕೋರ್ಟು ಒಂದು ಪ್ರಕರಣವನ್ನ ಇತ್ಯರ್ಥ ಪಡಿಸುವಂತ ಸಂದರ್ಭದಲ್ಲಿ ಪರಿಗಣಿಸುತ್ತಾ ಸರ್ ಅಂತ ಕೇಳಿದ್ರೆ, ಹೌದು ಪರಿಗಣಿಸುತ್ತೆ. ನಾವು ಒಂದು ಮೂವಿ ಕ್ಲಿಪ್ ಅಲ್ಲೂ ಸಹ ಅದನ್ನೇ ನೋಡಿದ್ ನಾವು. ಆಕೆಗೆ ಕ್ರಿಶ್ಚಿಯನ್ ಅಂತ ಬರ್ತಾಳೆ, ತಾನು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವಳು ಅಂತ ಹೇಳ್ತಾಳೆ. ಆ ಸಂದರ್ಭದಲ್ಲಿ ರಾಮನ ಬಗ್ಗೆ ವಿಚಾರಿಸಿದಂತ ಸಂದರ್ಭದಲ್ಲಿ ಎಲ್ಲಾ ವಿಚಾರಗಳನ್ನು ಹೇಳ್ತಾಳೆ. ರಾಮ ಹುಟ್ಟಿದ್ದಲ್ಲಿ, ರಾಮನ ತಾಯಿ ಯಾರು, ಎಲ್ಲವೂ ವಿಚಾರ ಹೇಳ್ತಾಳೆ. ಅದೇ ಯೇಸುವಿನ ಬಗ್ಗೆ ಕೇಳಿದಂತ ಸಂದರ್ಭದಲ್ಲಿ ತಾನು ಏನು ಹೇಳಲ್ಲ. ಸೊ ಅದು ಏನ್ ತೋರಿಸುತ್ತೆ ಅಂತಂದ್ರೆ, ಅದನ್ನ ನಂಬಕ್ಕೆ ಸಾಧ್ಯ ಇದೆಯಾ? ಅದನ್ನ ನಾವು ಟೆಸ್ಟ್ ಆಫ್ ರೀಸನಬಲ್ನೆಸ್ ಅಂತ ನಾವು ಕರಿತೀವಿ. ಟೆಸ್ಟ್ ಆಫ್ ರೀಸನಬಲ್ನೆಸ್ ಅಂತ. ನೋಡಿ, ಒಂದು ವಿಚಾರದಲ್ಲಿ ಏನಾದ್ರೂ ಸುಳ್ಳು ಅಂತ ನಮ್ಗೆ ಗೊತ್ತಾಯ್ತು ಅಂದ್ರೆ, ಇನ್ನು ಮಿಕ್ಕಿದ್ದ ಎಲ್ಲಾ ಸ್ಟೇಟ್ಮೆಂಟು ಸಹ ಸುಳ್ಳು ಅಂತಾನೆ ಅರ್ಥ. ಎಲ್ಲೋ ಒಂದು ಕಾಳು ಬೆಂದಿಲ್ಲ ಅಂತಂದ್ರೆ ಎಲ್ಲಾ ಬೆಂದಿಲ್ಲ ಅಂತಾನೆ ಅರ್ಥ. ಅನ್ನ ಬೆಂದಿದ್ಯಾ ಇಲ್ವಾ ಅಂತೇಳಿ ಒಂದು ಹಗಳನ್ನ ಇಸುಕಿ ನೋಡುವಂಥದ್ದು. ಒಂದು ಬೆಂದಿದ್ರೆ ಎಲ್ಲವೂ ಬೆಂದಿದ್ದೆ ಅಂತ ಹೇಳಿ. ಯಾವುದೋ ಒಂದು ಸಣ್ಣ ಒಂದು ಅಂಶದಲ್ಲಿ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಅನ್ನೋದು ಮನವರಿಕೆಯನ್ನ ಕೋರ್ಟ್ಗೆ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಆ ಸಾಕ್ಷಿಗಳನ್ನ ಪರಿಗಣಿಸೋದಿಲ್ಲ. ಸೊ ಇದು ಯಾವಾಗ ಆಗ್ತದೆ ಅಂತಂದ್ರೆ,
ಎಕ್ಸಾಮಿನೇಷನ್. ಎಕ್ಸಾಮಿನೇಷನ್ ಅಂದ್ರೆ ಪರೀಕ್ಷೆ ಅಂತೆ. ಸೊ ವಿಟ್ನೆಸ್ಗಳನ್ನ, ಸಾಕ್ಷಿಗಳನ್ನ ಪರೀಕ್ಷಿಸಲಾಗುತ್ತೆ. ಕೋರ್ಟ್ ಪರೀಕ್ಷೆಯನ್ನ ಮಾಡುತ್ತೆ. ಆ ಪರೀಕ್ಷೆಯನ್ನ ನಾವು ಏನಂತ ಕರಿತೀವಿ? ಟ್ರಯಲ್ ಅಂತ ಕರಿತೀವಿ. ನೋಡಿ, ಟ್ರಯಲ್ ಅಂತ ಕರಿತೀವಿ. ವಿಚಾರಣೆ ವೇಳೆಯಲ್ಲಿ ಸಾಕ್ಷಿಗಳನ್ನ ಪರೀಕ್ಷೆ ಮಾಡಲಾಗುತ್ತೆ. ಕೊಟ್ಟಂತಹ ಸಾಕ್ಷಿ ಸರಿಯಾದಂತಹ ಸಾಕ್ಷಿ ಏನು ಇಲ್ವಾ ಅಂತೇಳಿ. ಕೆಲವೊಂದು ಸಾಕ್ಷಿಗಳನ್ನ ಕೋರ್ಟ್ ಪರೀಕ್ಷೆಯನ್ನ ಮಾಡ್ಲಿಕ್ಕೆ ಹೋಗಲ್ಲ. ಯಾವುದು ಸಾರ್ ಅದು ಪ್ರಶ್ನೆಯನ್ನ ಕೇಳಿದ್ರೆ, ನೋಡಿ ಈ ಕ್ಯಾಲೆಂಡರ್ ಇದೆಯಲ್ಲ ನಮ್ಮ ಹತ್ರ, ನಾವು ಏನು ಕ್ಯಾಲೆಂಡರ್ ಯೂಸ್ ಮಾಡ್ತಾ ಇದೀವಲ್ಲ ಪ್ರತಿದಿನ, ಏನು ಮಳೆ ನಕ್ಷತ್ರ ಇದೆಯೋ ಇಲ್ವೋ, ಯಾವತ್ತು ರಜಾ ಪಬ್ಲಿಕ್ ಹಾಲಿಡೇ ಇದೆಯಲ್ವೋ, ಅದನ್ನ ಕೋರ್ಟ್ ಪ್ರಶ್ನಿಸಲ್ಲ. ಯಾಕೆ ಅಂತಂದ್ರೆ ಇಟ್ ಈಸ್ ಅ ಪಬ್ಲಿಕ್ ಡಾಕ್ಯುಮೆಂಟ್ಸ್ ಅಂತೇಳಿ. ಸೊ ಈ ರೀತಿಯಾಗಿ ಕೆಲವೊಂದು ಪಬ್ಲಿಕ್ ಡಾಕ್ಯುಮೆಂಟ್ಸ್ ಯಾವ ವಿಚಾರವನ್ನ ಸ್ಪಷ್ಟೀಕರಿಸಿರುತ್ತೆ, ಅದಕ್ಕೆ ಮತ್ತೆ ಇನ್ನೊಂದು ಪ್ರೂಫ್ ಬೇಕಾಗಿಲ್ಲ ಅಂತ ಸಂದರ್ಭದಲ್ಲಿ ಆ ಸಾಕ್ಷಿಗಳನ್ನ ನಾವು ಡಿಸ್ಪ್ರೂವ್ ಮಾಡೋದು ಅವಶ್ಯಕತೆ ಇರೋದಿಲ್ಲ. ನೋಡಿ, ನ್ಯಾಯಾಲಯಕ್ಕೆ ವಿವೇಚನಾ ಶಕ್ತಿ ಇದೆ. ಒಬ್ಬ ವ್ಯಕ್ತಿಗೆ ಬೇಲನ್ನ ಕೊಡ್ಬೇಕಾ ಬೇಡವಾ ಅನ್ನೋ ನಿಟ್ಟಿನಲ್ಲಿ ಕೋರ್ಟು ಸಹ ಯೋಚನೆಯನ್ನ ಮಾಡುತ್ತೆ. ಈ ನಿಟ್ಟಿನಲ್ಲಿ ತತ್ವವೂ ಇದೆ. ಎಲ್ಲರನ್ನೂ ಜೈಲಿಗೆ ಕಳಿಸೋಂತ ಅವಶ್ಯಕತೆ ಇರೋ, ಒಂದ್ ವೇಳೆ ತಪ್ಪು ಸಾಬೀತಾಯ್ತು ಅಂದ್ರೆ ಜೈಲಿಗೆ ಕಳಿಸೋದು ಇದ್ದೇ ಇರುತ್ತೆ. ಈಗಲೇ ಏನಕ್ಕೆ ಅರ್ಜೆಂಟು? ಸೊ ಬೇಲ್ ಇಸ್ ಅ ರೂಲ್, ಜೈಲ್ ಇಸ್ ಅನ್ ಎಕ್ಸೆಪ್ಷನ್ ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ಬೇಲನ್ನ ಕೊಡ್ಲಾಗ್ತದೆ. ತದನಂತರ ಒಬ್ಬ ವ್ಯಕ್ತಿ ಯಾವುದೋ ಒಂದು, ನೋಡಿ, ಮಹಿಳೆ ಮೇಲೆ ನಡೆದಂತ ಒಂದು ಮಹಿಳೆ 7 ವರ್ಷದೊಳಗೆ ತೀರೋದಂತ ಸಂದರ್ಭದಲ್ಲಿ, ಆ ಒಂದು 7 ವರ್ಷದಲ್ಲಿ ಒಳಗೆ ತೀರೋದಂತ ಮಹಿಳೆ, ಅವಳ ಮೇಲೆ ಏನು ಗಂಡನ ಮನೆಯವ್ರ ಕಡೆಯಿಂದ ಅಥವಾ ಗಂಡನ ಕಡೆಯಿಂದ ಒಂದು ವರದಕ್ಷಿಣೆ ಕಿರುಕುಳ ಇರುವಂತ ಸಾಧ್ಯತೆ ಇದೆ. ಆ ಸಾಧ್ಯತೆಯನ್ನ ನೀವು ಪರಿಗಣಿಸಬೇಕು. ಈ ನಿಟ್ಟಿನಲ್ಲಿ ತಾವು ಒಂದು ಪೂರ್ವ ಭಾವನೆಯನ್ನ ಇಟ್ಕೊಂಡು ವಿಚಾರಣೆಯನ್ನ ನಡೆಸಬೇಕು ಅಂತ ಹೇಳುತ್ತೆ. ಒಬ್ಬ ಆರೋಪಿಯನ್ನ ನ್ಯಾಯಾಲಯಕ್ಕೆ ಕರ್ಕೊಂಡ್ಬಂದಂತ ಸಂದರ್ಭದಲ್ಲಿ ಅವನು ನೋಡಕ್ಕೆ ವಿಕಾರವಾಗಿದ್ದಂತ ಸಂದರ್ಭದಲ್ಲಿ ಇವನೇ ತಪ್ಪು ಮಾಡಿದ್ದಾನಂತ ಕೋರ್ಟು ಒಂದು ಪೂರ್ವ ಭಾವನೆಯನ್ನ ಇಟ್ಕೋಬಾರದು. ಯಾವ ರೀತಿಯಾದಂತ ಪೂರ್ವ ಭಾವನೆಯನ್ನು ಇಟ್ಕೊಬೇಕು ಅಂತಂದ್ರೆ, ಹಿ ಈಸ್ ಇನ್ನೋಸೆಂಟ್ ಅಂತಾನೆ ಭಾವಿಸ್ಬೇಕು. ಸೊ ಆ ಒಂದು ಪೂರ್ವ ಭಾವನೆಯ ಕಾನ್ಸೆಪ್ಟು ಸಹ ನಾವು ಈ ಸಾಕ್ಷಿಗಳ ಕಾನೂನಿನಲ್ಲಿ ನಾವು ನೋಡ್ತೀವಿ. ಅದನ್ನ ನಾವು ಲಾ ಆಫ್ ಪ್ರಿಸಂಪ್ಷನ್ ಅಂತ ಕರಿತೀವಿ. ಸಾಕ್ಷಿಗಳ ಕಾನೂನಲ್ಲಿ ಇದನ್ನು ನಾವು ತಿಳ್ಕೋಬೇಕು, ಲಾ ಆಫ್ ಪ್ರಿಸಂಪ್ಷನ್ ಅಂತ. ಸೊ ಪ್ರಿಸ್ಯೂಮಿಂಗ್ ಅನ್ ಅಕ್ಯೂಸ್ ಟು ಬಿ ಇನ್ನೋಸೆಂಟ್ ಅಂಟಿಲ್ ಅಂಡ್ ಅನ್ಲೆಸ್ ಈ ಈಸ್ ಪ್ರೂವ್ ಟು ಬಿ ಗಿಲ್ಟಿ ಅಂತ. ಎಲ್ಲಿವರೆಗೂ ಅವನನ್ನ ತಪ್ಪನ್ನ ಸಾಬೀತುಪಡಿಸ್ತಾರೆ ಅಲ್ಲಿವರೆಗೂ ಅವನನ್ನ ಇನ್ನೋಸೆಂಟ್ ಅಂತ ಭಾವಿಸ್ಬೇಕು. ಒಂದ್ ವೇಳೆ ತಪ್ಪ ಮಾಡಿದಾರೆ ಅಂದ್ರೆ ಗಿಲ್ಟಿ ಅಂತ ಹೇಳಿ. ಸೊ ಅದನ್ನ ಪ್ರೂವ್ ಮಾಡಬೇಕು. ಸೊ ಈ ನಿಟ್ಟಿನಲ್ಲಿ ಪ್ರಿಸಂಪ್ಷನ್ ಅಂತ ಹೇಳಿ ಆ ಒಂದು ಕಾನ್ಸೆಪ್ಟ್ ಸಾಕ್ಷಿಯ ಒಂದು ಕಾನೂನಲ್ಲಿ ಇದೆ. ಲೆಜಿಟಿಮಸಿ ಆಫ್ ದಿ ಚಿಲ್ಡ್ರನ್ ಅಂತ ಹೇಳಿ, ಈ ಮಗು ನಂದೇನ ಸರ್ ಅನ್ನೋ ನಿಟ್ಟಿನಲ್ಲಿ ಪ್ರಿಸಂಪ್ಷನ್ ಸಹ ತಾಳುತ್ತೆ ಕೋರ್ಟು. ಯಾವುದೇ ಒಂದು ಮಹಿಳೆ ಗಂಡನ ಬಿಟ್ಟಂತ ಸಂದರ್ಭದಲ್ಲಿ 1.5 ವರ್ಷ ಒಳಗಡೆ ಮೂವತ್ತಾರು ವಾರಗಳು ಅಂತ ನಾವೇನ್ ಕರಿತೀವಿ. ಸೊ ಈ ನಿಟ್ಟಿನಲ್ಲಿ 32-34 ವಾರಗಳ ನಡುವೆ ಯಾವ್ದು ಒಂದು ಮಗು ಜನನ ಆಯ್ತು ಅಂತಂದ್ರೆ ಅದಕ್ಕೆ ತಂದೆ ಅವನೇ ಅಂತ ಪೂರ್ವ ಭಾವನೆಯನ್ನು ಇಟ್ಕೊಂಡು ನೀವು ಕೇಸನ್ನ ಇತ್ಯರ್ಥವನ್ನ ಪಡಿಸ್ಬೇಕು ಅಂತ ಹೇಳಿ. ಪ್ರಿಸಂಪ್ಷನ್ ಅಷ್ಟು ಡಾಕ್ಯುಮೆಂಟ್ಸ್ ಅಂತ ಹೇಳಿ, ಯಾವುದೇ ಒಂದು ಡಾಕ್ಯುಮೆಂಟ್ 30 ವರ್ಷದ ಡಾಕ್ಯುಮೆಂಟ್ ಅದು ಹರಿದೋಗ್ಬಿಟ್ಟಿರ್ತದೆಲ್ಲ, ಅಂತ ಸಂದರ್ಭದಲ್ಲಿ ಅದನ್ನ ಜಿನೈನಿಟಿನ ನೀವು ಅರ್ಥ ಮಾಡ್ಕೊಬೇಕು ಅಂತ ಕೋರ್ಟು ಹೇಳ್ತದೆ. ಪ್ರಿಸಂಪ್ಷನ್ ಅಷ್ಟು ಡಾಕ್ಯುಮೆಂಟ್ಸ್ ಅಂತ ಹೇಳಿ. ಸೂಸೈಡ್ ಮಾಡಿದಂತ ಸಂದರ್ಭದಲ್ಲಿ ಹೌದು ಅಂತ ಹೇಳಿ, ಸೊ ಏನು ಆ ಕಿರುಕುಳದಿಂದಾನೇ ಸೂಸೈಡ್ ಮಾಡ್ಕೊಂಡಿರ್ಬೋದು ಅಂತ. ಈ ನಿಟ್ಟಿನಲ್ಲಿ
ಆ ಆರೋಪಿಯ ಏನು ಇರ್ತಾರೆ ಅವ್ರಿಗೆ ಒಂದು ಅವಕಾಶವನ್ನ ಕೊಡ್ಲಾಗ್ತದೆ. ಅದನ್ನ ನೀವು ಆ ಪ್ರಿಸಂಪ್ಷನ್ ಅನ್ನ ನೀವು ರೆಬೂಟ್ ಮಾಡಬೇಕು ಅಂತೇಳಿ. ಸೊ ಇಲ್ಲಿ ಪ್ರಿಸಂಪ್ಷನ್ ಅಲ್ಲಿ ರೆಬೂಟಬಲ್ ಪ್ರಿಸಂಪ್ಷನ್ ಅಂಡ್ ಇರ್ರೆಬೂಟಬಲ್ ಪ್ರಿಸಂಪ್ಷನ್ಸ್ ಅಂತ ನಾವು ಅದನ್ನ ಕರಿತೀವಿ. ಸೊ ಅದನ್ನ ರೆಬೂಟ್ ಮಾಡುವಂತ ಒಂದು ಬರ್ಡನ್ ಯಾರ ಮೇಲೆ ಇರ್ತದೆ ಅಂತಂದ್ರೆ ಆರೋಪಿಯ ಮೇಲೆ ಇರ್ತದೆ. ರೆಬೂಟಬಲ್ ಪ್ರಿಸಂಪ್ಷನ್, ಇರ್ರೆಬೂಟಬಲ್ ಪ್ರಿಸಂಪ್ಷನ್ ಅಂತ ನಾನು ಹೇಳ್ತಾ ಇದ್ದೆ. ಏನಂತ ಹೇಳ್ತಾ ಇದ್ದೆ, ಒಬ್ಬ ವ್ಯಕ್ತಿಯ ಮೇಲೆ ಕೊಲೆಯ ಆರೋಪ ಇರ್ತದೆ. ಅಂತ ಸಂದರ್ಭದಲ್ಲಿ ಆ ವ್ಯಕ್ತಿನೇ ಎಲ್ಲಾ ದಾಖಲೆಗಳನ್ನ ಕೊಡಬೇಕು. ಅವತ್ತಿನ ಸಂದರ್ಭದಲ್ಲಿ ನಾವು ಇರ್ಲಿಲ್ಲ, ನಾವು ಆಶ್ರಮಕ್ಕೆ ಹೋಗಿದ್ವಿ, ಅಲ್ಲ ಆಶ್ರಮದಲ್ಲಿ ಗುರುಗಳು ಈ ರೀತಿಯಾದಂತ ಪ್ರವಚನ ಮಾಡ್ತಾ ಇದ್ರು ಅಂತ ಹೇಳಿ ಬಸ್ ಟಿಕೆಟ್ ಅನ್ನ ತೋರಿಸ್ತಾನೆ. ಆಶ್ರಮದಲ್ಲಿ ಅವ್ರು ಏನ್ ಕೊಟ್ರು ಅದನ್ನೆಲ್ಲ ತೋರಿಸ್ತಾನೆ. ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಕೋರ್ಟ್ ಈ ಎಲ್ಲಾ ಅಂಶಗಳನ್ನ ಗಮನಿಸುತ್ತೆ. ರೆಬ್ಯೂಟಬಲ್ ಪ್ರಿಸಂಪ್ಷನ್, ಇರ್ರೆಬ್ಯೂಟಬಲ್ ಪ್ರಿಸಂಪ್ಷನ್ ಅಂತ ಹೇಳಿ. ಇರ್ರೆಬ್ಯೂಟಬಲ್ ಪ್ರಿಸಂಪ್ಷನ್ ಅಲ್ಲಿ ಹೆಚ್ಚು ಪ್ರಕಾರದ ಒಂದು ಡಾಕ್ಯುಮೆಂಟ್ ಅನ್ನ ಕೋರ್ಟ್ಗೆ ಕೊಡಬೇಕಾಗ್ತದೆ. ಇರ್ರೆಬ್ಯೂಟಬಲ್ ಪ್ರಿಸಂಪ್ಷನ್ ಅಲ್ಲಿ ಶಲ್ ಪ್ರೆಸ್ಯೂಮ್, ಮೇ ಪ್ರೆಸ್ಯೂಮ್ ಅಂತ ಹೇಳುತ್ತೆ. ಕಾನೂನು ಹೇಳುತ್ತೆ, ನೋಡಿ ನೀವು ನ್ಯಾಯಾಲಯದಲ್ಲಿ ತಾವು ಏನು ಒಂದು ತೀರ್ಮಾನಕ್ಕೆ ಅಪಾಯಿಂಟ್ ಆಗಿರುವಂತಹ ಆಫೀಸರ್ಸ್ ಏನಿದ್ದೀರಿ, ಜುಡಿಷಿಯಲ್ ಆಫೀಸರ್ಸ್ ಏನಿದ್ದೀರಿ, ಮ್ಯಾಜಿಸ್ಟ್ರೇಟ್ ಆಗಿರ್ಬೋದು, ಜಡ್ಜಸ್ ಆಗಿರ್ಬೋದು, ಸೊ ಈ ಕ್ರಿಮಿನಲ್ ಪ್ರಕರಣ ಆಗಿರ್ಬೋದು ಅಥವಾ ಸಿವಿಲ್ ಪ್ರಕರಣ ಆಗಿರ್ಬೋದು, ಕಾನೂನು ಯಾವೆಲ್ಲ ಒಂದು ಸಂದರ್ಭದಲ್ಲಿ ನೀವು ಒಂದು ಪೂರ್ವ ಭಾವನೆಯನ್ನ ತಾಳ್ಬೇಕು ಅಂತ ಹೇಳಿರ್ತಾರೆ. ಪ್ರತಿಯೊಂದು ಕ್ಯಾಟಗರಿ ಆಫ್ ಕೇಸಸ್ ಅಲ್ಲಿ, ಮರ್ಡರ್ ಕೇಸಲ್ಲಿ ಹೇಗೆ ಹೇಳುತ್ತೆ, ಒಂದು ರೇಪ್ ಕೇಸಲ್ಲಿ ಒಬ್ಬ ಮಹಿಳೆ ಇಂಥ ಒಬ್ಬ ವ್ಯಕ್ತಿ ನನ್ನ ಅತ್ಯಾಚಾರವನ್ನ ಮಾಡಿದಾನೆ ಅಂತ ಹೇಳಿದ್ರೆ ಅದನ್ನ ನಂಬಬೇಕು ಅಂತ ಹೇಳುತ್ತೆ ಕೋರ್ಟ್. ಅದಕ್ಕೆ ಮತ್ತೆ ಇನ್ನೊಂದ್ಸಲಿ ಸಾಕ್ಷಿ ಬೇಕಾಗಿಲ್ಲ, ಅವಳ ಹೇಳಿಕೆ ಸಾಕು. ಯಾಕೆ ಅಂತಂದ್ರೆ ನಮ್ಮ ಭಾರತೀಯ ಒಂದು ಸಂಸ್ಕೃತಿಯಲ್ಲಿ ಆ ವಿಚಾರವನ್ನ ಯಾರನ್ನು ಇದ್ ಮಾಡಲ್ಲ ಅಂತೇಳಿ, ಸುಳ್ಳು ಹೇಳೋದಿಲ್ಲ ಅಂತೇಳಿ. ಒಂದು ಸಣ್ಣ ಮಗು ಸುಳ್ಳು ಹೇಳೋದಿಲ್ಲ ಅಂತೇಳಿ. ಸೊ ಅದು ರೂಢಗತವಾದಂತ ಬಂದಂತಹ ಏನು ತತ್ವ ಇದೆ, ಆ ತತ್ವವನ್ನ ಕಾನೂನಲ್ಲೂ ಸಹ ಅದನ್ನ ಅಳವಡಿಸಲಾಗಿದೆ. ಸೊ ಈ ನಿಟ್ಟಿನಲ್ಲಿ ಈ ಸಾಕ್ಷಿಯ ಒಂದು ಕಾನೂನು ಏನಿದೆ, ಈ ಕಾನೂನು ಪ್ರೂವಿಂಗ್ ಮೇಲೆ, ಡಿಸ್ಪ್ರೂವ್ ಮೇಲೆ, ನಾಟ್ ಪ್ರೂವಿಂಗ್ ಮೇಲೆ ನಿಂತಿದೆ. ಅಂದ್ರೆ ಸಾಬೀತನ್ನ ಪಡಿಸ್ಬೇಕು, ಪುರಾವೆಯನ್ನ ಕೊಡ್ಬೇಕು. ನಾನು ಅದನ್ನೇ ಹೇಳ್ತಾ ಇದ್ದೆ. ಪ್ರೂಫ್ ಇಸ್ ದ ರಿಸಲ್ಟ್ ಆಫ್ ಎವಿಡೆನ್ಸ್ ಅಂತ. ಎವಿಡೆನ್ಸ್ ಈಸ್ ದಿ ಮೀನ್ಸ್ ಆಫ್ ಪ್ರೂಫ್ ಅಂತ ಹೇಳ್ತಾ ಇದೆ. ಇಲ್ಲಿ ಸಾಕ್ಷಿಗಳ ಅವಶ್ಯಕತೆ ಇದೆ. ಸಾಕ್ಷಿಗಳ ಆಧಾರದ ಮೇಲೆ ಕೇಸು ನಿಂತಿರುತ್ತೆ. ಸಿವಿಲ್ ಕೇಸ್ಗಳಲ್ಲಿ ದಾಖಲೆಗಳು ಮೇಲೆ ಸಿವಿಲ್ ಕೇಸ್ ನಿಂತಿರುತ್ತೆ. ಕ್ರಿಮಿನಲ್ ಕೇಸ್ಗಳಲ್ಲಿ ಯಾರು ಸಾಕ್ಷಿಗಳಿರ್ತಾರೆ, ಪ್ರಾಸಿಕ್ಯೂಷನ್ ಎವಿಡೆನ್ಸಸ್ ಇರ್ತಾರೆ, ಅವರ ಹೇಳಿಕೆಗಳ ಮೇಲೆ ಇರುತ್ತೆ ಏನು ಕೇಸು ನಿಂತಿರ್ತದೆ. ಅವ್ರ ಹೇಳಿಕೆಗಳನ್ನ ಕೊಡ್ಲಿಲ್ಲ ಅಂತಂದ್ರೆ ಕೋರ್ಟ್ನಲ್ಲಿ ಒಬ್ಬ ವ್ಯಕ್ತಿಗೆ ಶಿಕ್ಷೆಯನ್ನ ಪಡಿಸ್ಲಿಕ್ಕಾಗಲ್ಲ. ಕೆಲವೊಂದು ಸಂದರ್ಭ ಬರ್ತದೆ, ಆ ಸಂದರ್ಭದಲ್ಲಿ ಒಂದ್ ವೇಳೆ ಪ್ರತಿಕೂಲ ಸಾಕ್ಷಿಯನ್ನ ಕೊಟ್ಟರು ಸಹ ಕೋರ್ಟು ಕೆಲವು ಸಲ ಏನು ಶಿಕ್ಷೆಯನ್ನ ವಿಧಿಸುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಸಾಕ್ಷಿಗಳ ಕಾನೂನನ್ನ ಏನು ತುಂಬಾ ಸರಳವಾಗಿ, ತುಂಬಾ ಇಂಪಾರ್ಟೆಂಟ್ ಇರೋಂತ ಒಂದು ಕೆಲವೊಂದು ಕಾನ್ಸೆಪ್ಟ್ಗಳನ್ನ ನಮ್ಮ ಹತ್ರ ನಾನು ಹಂಚಿಕೊಂಡಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನ ನಾವು ಇಲ್ಲಿ ನಿಲ್ಲಿಸೋಣ. ಧನ್ಯವಾದಗಳು. ಸೊ ನಾವು ಐ ಆಮ್ ರೆಡಿ ಟು hear your questions. If you have any questions, please do let me know. ನಿಮ್ಮ ಹತ್ರ ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ನನ್ಗೆ ಕೇಳಿ. ಪ್ರಶ್ನೆಗಳಿದೆಯಾ? ಯಾವ್ದಾದ್ರು ಪ್ರಶ್ನೆಗಳು ಕೇಳಿ. ಏನಾದ್ರು ಪ್ರಶ್ನೆಗಳಿದೆಯಾ? ಬಸವರಾಜ್ ಸರ್ ಕೇಳಿ ಸರ್, ಪ್ರಶ್ನೆಗಳೇನಾದ್ರು ಇದೆಯಾ? ಶಿಕ್ಷಕರು ಯಾರಿದ್ದೀರಿ?
ಶಿಕ್ಷಕರು ಯಾರಾದ್ರೂ ಇದ್ದೀರಾ ಇಲ್ಲಿ? ಯೋಗೀಶ್ ಅವರೇ ಶಿಕ್ಷಕರ ತಾವು? ಪರಶುರಾಮ್ ಪನಿಗಟ್ಟಿ ಅವರೇ ತಾವು ಶಿಕ್ಷಕರ? ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಗಾಯತ್ರಿ ಮೇಡಮ್ ಏನಾದ್ರು ಪ್ರಶ್ನೆಗಳಿದ್ಯಾ? ಪೂರ್ಣಿಮಾಜಿ ಪ್ರಶ್ನೆಗಳಿದ್ಯಾ? ಸರ್ ನಂದೊಂದು ಪ್ರಶ್ನೆ ಇದೆ. ಪ್ರಶ್ನೆ ಕೇಳಿ ಸರ್. ಸರ್ ಈಗ ಡೈರೆಕ್ಟ್ ಆಗಿ ಈಗ ಯಾವುದೇ ಒಬ್ಬ ಮಹಿಳೆ ನನ್ಗೆ ರೇಪ್ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾರೆ ಸರ್. ಕಂಪ್ಲೇಂಟ್ ಲಾಸ್ ಮಾಡ್ಕೊಂಡಿಂದ ಡೈರೆಕ್ಟ್ ಆಗಿ ಅವರು FIR ಮಾಡ್ಕೊಂಡು ಕಸ್ಟಡಿಗೆ ತಗೊಂತಾರ ಅಂತ ಇಟ್ಕೊಳ್ರಿ. ಆಮೇಲೆ ಸರ್ ಅದನ್ನ ಪ್ರೂವ್ ಮಾಡಕ್ಕೆ ಟೈಮ್ ತಗೊಳತ್ತೆ, ಅಲ್ಲಿವರೆಗೂ ಅವ್ರು ಕಸ್ಟಡಿಯಲ್ಲೇ ಇರ್ಬೇಕ? ಇಲ್ಲ, ಇಲ್ಲಿ ಇದು ನಾವು ಅರ್ಥ ಮಾಡ್ಕೊಬೇಕು ಏನು ಅಂತಂದ್ರೆ, ಪ್ರೂವ್ ಮಾಡೋವರು ಕಸ್ಟಡಿಯಲ್ಲಿ ಇರ್ಬೇಕಾಗಿಲ್ಲ. ಒಂದ್ ವೇಳೆ ಕೆಲವು ಸುಳ್ಳು ಕೇಸ್ಗಳಾಗಿರ್ತಾರೆ, ಸೊ ಅಂತ ಸಂದರ್ಭದಲ್ಲಿ ಕಸ್ಟಡಿಗೆ ಹೋದ್ರೆ ಅವನ ಒಂದು ವೈಯಕ್ತಿಕವಾದಂತಹ ಹಕ್ಕು ಏನಿದೆ, ಫ್ರೀಡಮ್ ಆಫ್ ಲೈಫ್ ಅಂತ ಹೇಳಿ, ಸೊ ಮೂಲಭೂತವಾದಂತಹ ಹಕ್ಕದು, ರೈಟ್ ಟು ಹ್ಯಾವ್ ಪರ್ಸನಲ್ ಲಿಬರ್ಟಿ ಅಂತ ಹೇಳಿ, ಆ ಲಿಬರ್ಟಿಗೆ ತೊಂದರೆ ಆಗ್ತದೆ. ನಾನು ಅದಕ್ಕೆ ಹೇಳಿದ್ದು ಬೈಲ್ ಇಸ್ ಎ ರೂಲ್, ಜೈಲ್ ಇಸ್ ಅನ್ ಎಕ್ಸೆಪ್ಷನ್. ಪ್ರೂವ್ ಮಾಡೋದು ಲೇಟರ್ನ, ಅಲ್ಲಿವರೆಗೂ ಅವನಿಗೆ ಅವಕಾಶವನ್ನ ಕೊಡುವಂಥದ್ದು. ಸೊ ಅಲ್ಲಿವರೆಗೂ ಇರೋವಂಥ ಅವಶ್ಯಕತೆ ಇಲ್ಲ. ಸೊ ಡಿಫಾಲ್ಟ್ ಬೇಲ್ ಅಂತ ನಾವು ಕರಿತೀವಿ. ಎಲ್ಲಿವರೆಗೂ ಚಾರ್ಜ್ ಶೀಟ್ ಅನ್ನ ಹಾಕ್ತಾರೆ, 3 months ಒಳಗೆ ಚಾರ್ಜ್ ಶೀಟ್ ಅನ್ನ ಹಾಕ್ಬೇಕು ಅಂತ ಇರ್ತದೆ. ಸೊ ಆ ಚಾರ್ಜ್ ಶೀಟ್ ಅನ್ನ ಹಾಕಿದಾಗ ಆ ನಿಟ್ಟಿನಲ್ಲಿ ಅವನಿಗೆ ಬೇಲನ್ನ ಕೊಡಬೇಕು ಅಂತ ಕಾನೂನಿದೆ, ಶಾಸನ ಒಂದು ಕಾನೂನು ಇದೆ ಆ ನಿಟ್ಟಿನಲ್ಲಿ. ಸೊ ಆ ಕಾನೂನು ಪ್ರಕಾರ ಬೇಲನ್ನ ಕೊಡಬೇಕಾಗ್ತದೆ. ಅಟ್ಲೀಸ್ಟ್ 3 months ಆದ್ರೂ ಅವನಿಗೆ ಆ ಒಂದು 3 months ಮೇಲೆ ಆದ್ರೂ ಸಹ ಬೇಲ್ ಆಗೇ ಆಗ್ತದೆ, ಅದರಲ್ಲಿ ಯಾವುದೇ ತರ ಡೌಟ್ ಇಲ್ಲ. ಕೆಲವು ಸಂದರ್ಭದಲ್ಲಿ ಹೇಳಿದ್ನಲ್ಲ, ಅಬ್ಯೂಚುವಲ್ ಅಫೆಂಡರ್ಸ್ ಇರ್ತಾರೆ. ಸೊ ಅವರು ಪದೇ ಪದೇ ತಪ್ಪನ್ನ ಮಾಡ್ತಿರ್ತಾರೆ. ಏನು ಕೆಲವೊಂದು ಸಂದರ್ಭದಲ್ಲಿ ಅಫೆನ್ಸ್ಗಳು ತುಂಬಾ ಹೀನಿಯಸ್ ಆಗಿರುತ್ತೆ, ತುಂಬಾ ಡೈರೆಕ್ಟ್ ಎವಿಡೆನ್ಸ್ ಇರುತ್ತೆ. ಎಲ್ಲ ಅದಕ್ಕೆ ಒಂದೇ ಕಾರಣ ಅಂತಲ್ಲ, 100 ಕಾರಣಗಳಿರ್ತವೆ. ಸೊ ಬೇಲನ್ನ ಕೊಡುವಂಥದ್ದು, ಬೇಲನ್ನ ರಿಜೆಕ್ಟ್ ಮಾಡುವಂಥದ್ದು, ಅದು ಜನಸಾಮಾನ್ಯರಿಗೆ ಇದೇನಪ್ಪ ಇದು ಹಿಂಗಾಯ್ತು ಅಂತ ಅನಿಸ್ತದೆ. ಬಟ್ ಆದ್ರೆ ನಾವು ಕಾನೂನಿನ ದೃಷ್ಟಿಯಲ್ಲಿ ನೋಡಿದಾಗ ಸಾಕಷ್ಟು ತತ್ವಗಳು, ಸಾಕಷ್ಟು ಏನು ವಿಚಾರಗಳನ್ನ ಅಲ್ಲಿ ಮಂಡಿಸಿ ಆ ಒಂದು ಆಧಾರದ ಮೇಲೆ ಬೇಲನ್ನ ನೀಡಿರ್ತಾರೆ. ನಮಸ್ತೆ, ಮಾತಾಡಿ ಸರ್. ಸರ್ ಪರಶುರಾಮ್ ಅಂತ ಹೇಳಿ ಸರ್, ನಾನು ಟೀಚರ್ ಸರ್. ಹಾ ಹೇಳಿ ಹೇಳಿ. ಸರ್ ಇಲ್ಲ, ನಾನು ಫಸ್ಟ್ ಟೈಮ್ ಜಾಯ್ನ್ ಆಗಿದ್ದೀನಿ ಸರ್. ಒಳ್ಳೆ ಮಾಹಿತಿ ಕೊಡಾಕ್ತೀರಿ ಸರ್ ನೀವು. ಥ್ಯಾಂಕ್ ಯು ಸರ್. ಓಕೆ, ಧನ್ಯವಾದಗಳು ಸರ್. ಶಿವಾನಂದ್ ಅವರೇ. ಸರ್ ನನ್ನ ಪ್ರಶ್ನೆ ಸರ್. ಸರ್ ಈಗ ಗಂಡ ಹೆಂಡತಿ ನ್ಯಾಯ ಸರ್, ಗಂಡ ಹೆಂಡತಿ ನ್ಯಾಯ ಐತಿ. ಅವರು ಹೆಂಡತಿ ಸುಳ್ಳು ಆಪಾದನೆ ಮಾಡಲ್ಲ, ವರದಕ್ಷಿಣೆ ಕೇಸು, ಆ ಕೇಸು ಈ ಕೇಸು ಅಂತೇಳಿ ಸುಮಾರು ಕೇಸ್ ಹಾಕ್ಯಾಳ್ತಾರ. ಇವ ಆ ಕೇಸ್ ಹಾಕಿದಕ್ಕ ಗಂಡ ಫುಲ್ ಹೆವಿ ಡ್ರಿಂಕ್ ಮಾಡ್ತಾರ. ಈಗ ಸದ್ಯಕ್ಕೆ ಕೇಸ್ ಎವಿಡೆನ್ಸ್ ಬಂದಿರ್ತಾರೆ, ಈಗ ಎವಿಡೆನ್ಸ್. ಸೊ ಬಟ್ ಯಾವ ಎವಿಡೆನ್ಸ್ ಹೋಗ್ತಾ ಇಲ್ಲ ಲೋಕಲ್ ಈಗ ಅಲ್ಲಿ, ಅಂದ್ರೆ ಗಂಡನ ಪರವಾಗಿ ಹೋಗಿ ಹೇಳಿಕೆ ಕೊಡ್ತಾ ಇಲ್ಲ. ನೆಕ್ಸ್ಟ್ ಕೇಸ್ ಏನಾಗ್ಬೋದು ಸರ್ ಈಗ ಅದು? ಅಲ್ಲ, ನೀವು ಈಗ ಎವಿಡೆನ್ಸ್ ಗಳನ್ನ ಕೊಡ್ದಲೇ ಇದ್ರು ನೋಡಿ. ಪ್ಲೀಸ್ ಆಲ್ವೇಸ್ ರಿಮೆಂಬರ್ ಒನ್ ಥಿಂಗ್, ದಟ್ in the law of evidence it is not the quantity of the evidence, it is the quality of the evidence. And that is also one of the factor where the court will appreciate it. ನೀವು ಸರಿಯಾದಂತ ಒಂದು ಎವಿಡೆನ್ಸ್ ಅನ್ನ ಕೊಡಿ. ನಿಮ್ಮ ಪರವಾಗಿ ನಿಮ್ಗೆ ಸಾಕ್ಷಿಗೆ ಬೇರೆ ಯಾರು ಬರ್ತಾ ಇಲ್ಲ ಅಂತಂದ್ರೆ, ನಿಮ್ಮ ಹತ್ರ ಯಾವುದೋ ಒಂದು ಬಲವಾದಂತ ಒಂದು ಎವಿಡೆನ್ಸ್ ಇದೆ, ನಾನು ಚೆನ್ನಾಗಿ ಹೆಂಡತಿಯನ್ನ ನೋಡ್ಕೊಂತಾ ಇರೋಂತ ವಿಚಾರದಲ್ಲಿ ನಾನು ಯಾವುದೇ ತರ ಅಪರಾಧ ಮಾಡಿಲ್ಲ ಅನ್ನೋದನ್ನ ತಾವು ಸಾಬೀತುಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಯಾವ್ದಾದ್ರು ಒಂದು ಎವಿಡೆನ್ಸ್, ಬಲವಾದ ಎವಿಡೆನ್ಸ್ ನಿಮ್ಮ ಹತ್ರ ಇರುತ್ತೆ. ಆ ಎವಿಡೆನ್ಸ್ ಒಂದೇ ಸಾಕು, ಎಲ್ಲಾರು ನಿಮ್ ಪರವಾಗಿ ಬಂದು ಹೇಳ್ಬೇಕು ಅಂತಿಲ್ಲ. ಒಂದು ಎವಿಡೆನ್ಸು, ತೂಕವಾದಂತ ಒಂದು ಎವಿಡೆನ್ಸು ಒಬ್ಬ ವ್ಯಕ್ತಿಯ ಏನು ಅಳಿವಿಗೂ ಉಳಿವಿಗೂ ಅದು ಕಾರಣ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ಇಟ್ ಈಸ್ ನಾಟ್ ದ ಕ್ವಾಂಟಿಟಿ ಆಫ್ ದಿ ಎವಿಡೆನ್ಸ್, it is the quality of the evidence, and the quality will be appreciated in determining the cases ಅಂತ. ಸೊ ಅದನ್ನ ನೆನಪಲ್ಲಿ ಇಟ್ಕೋಬೇಕು ಸರ್. ಇಲ್ಲ ಈಗ ಅಪೋಸಿಟ್ ಈಗ ಹೆಣ್ಮಗಳ ಕೇಸ್ ಅಲ್ಲ, ಆಕಿಗೆ ಯಾರು ಸಾಕ್ಷಿ ಹೋಗ್ತಾ ಇಲ್ಲ ಲೋಕಲ್ ಪೀಪಲ್ಸ್. ನೋಡಿ, ಒಂದ್ ಕೆಲಸ ಮಾಡಿ, ಈ ರೀತಿಯಾದಂತ ವೈಯಕ್ತಿಕ ಸಮಸ್ಯೆಗಳ ಇರೋಂಥವು
ನೀವು ವಕೀಲರನ್ನ ಭೇಟಿ ಮಾಡಬೇಕು. ಸೊ ಇಲ್ಲಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತದ್ದು ತಾವು ಪ್ರಶ್ನೆಯನ್ನ ಕೇಳಬೇಕು. ಆಯ್ತಾ? ಸರ್ ಥ್ಯಾಂಕ್ ಯು. ಓಕೆ, ಶಿವಾನಂದ್ ಸರ್. ಪೂರ್ಣಿಮಾ ಸರ್ ಮೇಡಮ್ ನಮಸ್ತೆ. ಕೇಳಿ. ಶಿವಾನಂದ್ ಸರ್ ಸರ್ ಹೇಳಿ. ಸರ್ ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಸರ್ ನೀವು ಅಂದ್ರೆ ಪಾಠ ಮಾಡ್ಬೇಕಾದ ಟೈಮಲ್ಲಿ ಲೆಜಿಟಿಮೇಸಿ ಆಮೇಲೆ ಅಂತ ಚಿಲ್ಡ್ರನ್ಸ್ ಅಂತ ಹೇಳಿದ್ರಿ. ಹಾ ಸೊ ಅದ್ರ ಪ್ರಕಾರ ಹಿಂದೂ ಆಕ್ಟ್ ಪ್ರಕಾರ ಲೆಜಿಟಿಮೇಸಿ ಒಂದ್ ಕಡೆ ಪ್ರೂವ್ ಆಗುತ್ತೆ, ಬಟ್ ಇಲ್ಲೆಜಿಟಿಮೇಸಿ ಪ್ರೂವ್ ಆಗಲ್ಲ. ಬಟ್ ಅಟ್ ಪ್ರೆಸೆಂಟ್ ಇವಾಗ ಲಿವ್ ಇನ್ ಟುಗೆದರ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ಸೊ ಅವಾಗ ಅದು ಹಿಂದೂ ಆಕ್ಟ್ ಪ್ರಕಾರ ಇಸ್ ನಾಟ್ ಕನ್ಸಿಡರ್. ಬಟ್ ಮುಂದೆ ಯಾವ ತರದ ಎವಿಡೆನ್ಸ್ ನಾವು ಪ್ರೂವ್ ಮಾಡ್ಬೇಕಾದ್ರೆ ಯಾವ ತರ ಎವಿಡೆನ್ಸ್ ನಾವು ಮಾಡ್ಕೋಬಹುದಾಗುತ್ತೆ ಸರ್? ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಹಾ, ಹುಟ್ಟಿದಂತ ಮಕ್ಕಳು ನೋಡ್ರಿ, ಒಂದು ಪ್ರಿನ್ಸಿಪಲ್ ಇದೆ ರಿಗಾರ್ಡಿಂಗ್ ವಿತ್ ದ ಲೆಜಿಟಿಮಸಿ ಆಫ್ ದಿ ಚಿಲ್ಡ್ರನ್. ಒಬ್ರು ಸಾಮಾಜಿಕ ದಾರ್ಶನಿಕರು ಹೇಳ್ತಾರೆ, ದೇರ್ ಆರ್ ನೋ ಇಲ್ಲೆಜಿಟಿಮೇಟ್ ಚಿಲ್ಡ್ರನ್, ದೇರ್ ಆರ್ ಓನ್ಲಿ ಇಲ್ಲೆಜಿಟಿಮೇಟ್ ಪೇರೆಂಟ್ಸ್ ಇನ್ ದ ವರ್ಲ್ಡ್ ಅಂತ. ಜಗತ್ನಲ್ಲಿ ಅನೈತಿಕವಾದಂತಹ ಮಕ್ಕಳೇ ಇಲ್ಲ, ಅನೈತಿಕವಾದಂತಹ ಪೇರೆಂಟ್ಸ್ ಇದ್ದಾರೆ ಅಂತ ಹೇಳುತ್ತೆ. ಮಕ್ಕಳನ್ನ ಯಾವಾಗ್ಲೂ ಶ್ರೇಷ್ಠತೆ ಒಂದು ಭಾವದಲ್ಲಿ ನಾವು ನೋಡ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಜನಿಸಿದಂತಹ ಮಕ್ಕಳನ್ನು ಸಹ ಅವ್ರನ್ನ ಲೆಜಿಟಿಮೇಟ್ ಚಿಲ್ಡ್ರನ್ ಅಂತಾನೆ ಭಾವಿಸ್ಬೇಕು. ಸೊ ಹಿಯರ್ you need to prove that the child was born to a person ಅಂಡರ್ ಒನ್ ರೂಫ್ ಅಂತ. ಡೊಮೆಸ್ಟಿಕ್ ರಿಲೇಶನ್ಶಿಪ್ ಅಂತ ನಾವು ಕರಿತೀವಿ ಅದನ್ನ. ಆ ಡೊಮೆಸ್ಟಿಕ್ ರಿಲೇಶನ್ಶಿಪ್ ಪ್ರೂವ್ ಆಯ್ತು ಅಂತಂದ್ರೆ ನೀವು ಮದ್ವೆ ಆಗ್ಬೇಕು ಅಂತಾನೆ ಏನಿಲ್ಲ, ಆಯ್ತಾ? ಒಂದು ಸೂರಿನ ಅಡಿಯಲ್ಲಿ ನಾವು ವಾಸವನ್ನ ಮಾಡ್ತಿದ್ವಿ. ವಿ ಆರ್ ಆಕ್ಟಿಂಗ್ ಆಸ್ ಹಸ್ಬೆಂಡ್ ಅಂಡ್ ವೈಫ್, ಅಂಡ್ ಔಟ್ ಆಫ್ ದಟ್ ರಿಲೇಶನ್ಶಿಪ್ ಅ ಚೈಲ್ಡ್ ವಾಸ್ ಬಾರ್ನ್ ಅಂತ ನಿಟ್ಟಿನಲ್ಲಿ ತೋರಿಸಿದ್ರೆ, ಅಂತ ಸಂದರ್ಭದಲ್ಲಿ so even an illegitimate children also having a rights in the ancestral properties, at the same time self-acquired property of the parent ಅಂತ ಹೇಳ್ತೀವಿ. ಸೊ ಈ ನಿಟ್ಟಿನಲ್ಲಿ ಮಕ್ಕಳಿಗೆ ವಿಶೇಷವಾದಂತ ಸ್ಥಾನಮಾನವನ್ನ ಕೊಟ್ಟಿದ್ದಾರೆ. ಲೆಜಿಟಿಮಸಿ ಇಲ್ಲೆಜಿಟಿಮೇಸಿ ಅನ್ನೋದು ಇಲ್ಲಿ ಪ್ರಶ್ನೆ ಬರಲ್ಲ. ಪ್ರಶ್ನೆ ಏನ್ ಬರುತ್ತೆ ಅಂತಂದ್ರೆ, ವೆದರ್ ದೇರ್ ವಾಸ್ ಅ ಲಿವಿಂಗ್ ಅಂಡರ್ ಒನ್ ರೂಫ್ ಅಂತ. There was a domestic relationship existed between the two parties ಅಂತ. That would be the issue of law ಅಂತ. That would be the issue of law. That would be a facts in issue ಅಂತ ಹೇಳಿ, ಆಯ್ತಾ? ಸೊ ಆ ನಿಟ್ಟಿನಲ್ಲಿ ಅದನ್ನ ಪ್ರೂವ್ ಮಾಡ್ಬೇಕಾಗತ್ತೆ. ಡೊಮೆಸ್ಟಿಕ್ ರಿಲೇಶನ್ಶಿಪ್ ಪ್ರೂವ್ ಮಾಡ್ಬೇಕು. ಡೊಮೆಸ್ಟಿಕ್ ರಿಲೇಶನ್ಶಿಪ್ ಲೀಗಲ್ ರಿಲೇಶನ್ಶಿಪ್ ಆಗ್ಬೇಕು ಅಂತಲ್ಲ, ತಾಳಿ ಕಟ್ಟಿರ್ಲೇಬೇಕು ಅಂತೇನಿಲ್ಲ. ಆಕೆ ಜೊತೆ ಜೀವನವನ್ನ ಮಾಡಿರ್ಬೇಕು, ಗಂಡ ಹೆಂಡತಿ ತರ, ಅಷ್ಟು ಸಾಕು ಅಂತ ಹೇಳಿ. ಆವಾಗ ಲೆಜಿಟಿಮಸಿ ಇಲ್ಲೆಜಿಟಿಮಸಿ ಬರಲ್ಲ. ಅಂಡ್ ಬಿಕಾಸ್ ಆಫ್ ಸಮ್ ಸೈಂಟಿಫಿಕ್ ಟೆಕ್ನಿಕ್ಸ್, DNA ಪರೀಕ್ಷೆ ಮಾಡೋ ಮುಖೇನ ಆವಾಗ ಈ ಮಗು DNA ಮ್ಯಾಚ್ ಆಗ್ತದೆ. ಅಂತ ಸಂದರ್ಭದಲ್ಲಿ ಲೆಜಿಟಿಮಸಿ ಇಲ್ಲೆಜಿಟಿಮಸಿ ಅನ್ನೋ ಕಾನ್ಸೆಪ್ಟ್ ಸಹ ಅದನ್ನ ಡಿಸ್ಪ್ರೂವ್ ಮಾಡ್ದಂಗಾಗ್ತದೆ. ಸರ್ ಅದೇ ತಂದೆ ತಾಯಿಗಳು ಬದುಕಿರೋದಲ್ಲ. ಸೊ ಅವಾಗ ಯಾವ ತರ ಹೇಗೆ DNA ಅಂದ್ರೆ ತಂದೆ ತಾಯಿಗೆ ಒಬ್ರು ಹೆಣ್ಮಗಳು ಇರ್ತಾರೆ, ಇಬ್ರು ಜನ ಹೆಣ್ಮಕ್ಳು ಇರ್ತಾರೆ. ಅಲ್ಲ, ಅದ್ ನೋಡಿ, ಇಟ್ ಡಿಪೆಂಡ್ಸ್ ಅಪಾನ್ ಕೇಸ್ ಟು ಕೇಸ್. ವಿ ಕೆನಾಟ್ ಸೇ ನಾವು ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಅಲ್ಲಿ ಹಿಂಗೆ ಆಗುತ್ತೆ ಅಂತ ಈ ತರ ಸಂದರ್ಭದಲ್ಲಿ ಹೇಳಕ್ಕಾಗಲ್ಲ. ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂತ ಇದೆ. ಸೊ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ವಿಲ್ ಪ್ಲೇ ಅ ಮೇಜರ್ ರೋಲ್. ಸೊ ಇನ್ ದಟ್ ಸಿಚುಯೇಷನ್ಸ್, ಆಯ್ತಾ, ಎಲ್ಲಾ ಸರ್ಕಮ್ಸ್ಟೆನ್ಸಸ್ ಹೇಳ್ಬೇಕು, ಅದನ್ನ ನಿಟ್ಟಲ್ಲಿ ಅದನ್ನ ಪ್ರೂವ್ ಮಾಡ್ಬೇಕು. ಅಂತ ಸಂದರ್ಭದಲ್ಲಿ ಆಸ್ತಿಗಳ ವಿಚಾರದಲ್ಲೂ ಸಹ ಇರುತ್ತೆ, ಆಯ್ತಾ? ಸೊ ಅದನ್ನ ನಾವು ಹಿಂಗೆ ಅಂತ ಹೇಳಕ್ಕಾಗಲ್ಲ. ಸೊ ಅದು ಆ ಕೇಸ್ ನಡೆಯುವಂತ ಸಂದರ್ಭದಲ್ಲಿ, ಟ್ರಯಲ್ ನಡೆಯುವಂತದಕ್ಕೆ ಸಾಕಷ್ಟು ಫ್ಯಾಕ್ಟರ್ಸ್ ಅನ್ನ ನೋಡ್ಬೇಕಾಗತ್ತೆ ಒಂದ್ ಶಾರ್ಟ್ ಅಲ್ಲಿ, ಅಥವಾ ಅದನ್ನ ಒಂದೇ ರೀತಿಯಲ್ಲಿ ಹೇಳಲಿಕ್ಕೆ ಆಗಲ್ಲ ಅದನ್ನ. ಓಕೆ ಸರ್, ಓಕೆ ಸರ್. ಒನ್ ಮೋರ್ ಕ್ವೆಶ್ಚನ್ ಸರ್. ಸೊ ಪೂರ್ಣಿಮಾ ಸರ್ ಮೇಡಮ್ಗೆ ಅವಕಾಶ ಕೊಡಿ. ಓಕೆ Sir, my doubt is between a normal general complaint and the FIR. Who is the authority to conclude victim statements to be considered as an FIR? Okay. See, your question is not clear. Come again, madam. What exactly you want to know?
sir, what is the difference between general complaint and the FIR? See, complaint as per the criminal procedure code. Any allegation made against a person, if that allegation which contains the cognizable offense, which establishes the cognizable offense, the same offense is being conveyed to magistrate amounts to a complaint ಅಂತ ಕರಿತೀವಿ. ಆಯ್ತಾ? ಯಾವುದೇ ಒಂದು ಇನ್ಫಾರ್ಮೇಶನ್, ಆ ಇನ್ಫಾರ್ಮೇಶನ್ ಅಲ್ಲಿ ಒಂದು ಸನ್ನೆಯ ಅಪರಾಧ ಜರುಗಿದೆ ಅನ್ನೋ ವಿಚಾರವಾಗಿ ಲಿಖಿತ ರೂಪದಲ್ಲಿ ಅಥವಾ ಹೇಳಿಕೆ ರೂಪದಲ್ಲಿ ಮ್ಯಾಜಿಸ್ಟ್ರೇಟ್ ಸಾಹೇಬರಿಗೆ ಏನು ಆ ವಿಚಾರವನ್ನ ತಿಳಿಸಿ ಅವರ ಗಮನಕ್ಕೆ ತಂದುಕೊಟ್ಟಂತ ಸಂದರ್ಭದಲ್ಲಿ ಅದು ಕಂಪ್ಲೇಂಟ್ ಆಗುತ್ತೆ ಆಸ್ ಪರ್ ದಿ CRPC. ಅರ್ಥ ಆಯ್ತಾ? FIR ಈಸ್ ದಿ admissibility of the information, acceptance of the information, or registering of the information received from an informant. Aita? So it is only a brief summary. It is only a report of receiving an information which contains the cognizable offense. Aita? FIR will be registered by police. Complaint will be made to a magistrate. Artha aita? Okay, sir. And one more doubt. In few cases, in the police department, they refuse to file an FIR if it is also a cognizable offense. Na ಯಾರನ್ನ ಪ್ರಶ್ನೆ ಮಾಡಬೇಕಾಗುತ್ತೆ sir? As said in the last previous classes, so if that is the situation, if the police officer refuses to register an FIR, though the contents of the complaint establishes the cognizable offense, in that situation you have to immediately report it to the senior police officer. Suppose if the police inspector is the investigating officer or the station house officer, by that time his superior officer. So in a district, the deputy superintendent of police or a superintendent of police, you need to convey that matter. Even if it is not possible, even on a complaint to the superintendent of police, if superintendent of police had not directed again to register an FIR to concerned police inspector, then you have an option to approach the magistrate directly by making an application under section 200 of the CRPC. PCR ಅಂತ ನಾವು ಕರಿತೀವಿ. PCR ಅನ್ನು ಹಾಕಬಹುದು. NCR meaning sir? NCR non cognizable report. Okay. Non cognizable report. ನೋಡಿ, ಈಗ ನಾನ್ ಕಾಗ್ನಿಸಬಲ್ ರಿಪೋರ್ಟ್ ನಾನು ನಿಮ್ಗೆ ಉದಾಹರಣೆ ಕೊಡ್ತೀನಿ. ಸಿವಿಲ್ ಡಿಸ್ಪ್ಯೂಟ್ ಇರುತ್ತೆ. ಸಿವಿಲ್ ಡಿಸ್ಪ್ಯೂಟ್ ಅಲ್ಲಿ ಹೊಡೆದಾಟನೂ ಆಗಿರುತ್ತೆ. ಅಂದ್ರೆ ಹೊಡೆದಾಟಕ್ಕಿಂತ ಬೈದಾಡಿರ್ತಾರ ಅವ್ರು. ಆಯ್ತಾ? ಮಾತು ಚಕಮಕಿ ಆಗಿರ್ತದೆ, ಏನೂ ಆಗಿರಲ್ಲ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಅದು ಕಾಗ್ನಿಸಬಲ್ ಅಫೆನ್ಸ್ ಅಲ್ಲ, ಬೈದಾಡೋದು. ಸೊ ಈ ನಿಟ್ಟಿನಲ್ಲಿ ಅವಾಗ ಏನ್ ಮಾಡ್ತಾರೆ, NCR ಮಾಡಿರ್ತಾರೆ. ಇಟ್ ಈಸ್ ಅ ನಾನ್ ಕಾಗ್ನಿಸಬಲ್. ಆಯ್ತಾ? ದಟ್ ವಿಲ್ ಬಿ ರಿಪೋರ್ಟೆಡ್ ಅಷ್ಟೇ. ದಟ್ ಈಸ್ NCR ರಿಪೋರ್ಟ್. And one more and last doubt, sir. So for example, ನಾನು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತೀನಿ, FIR ಮಾಡೋದಕ್ಕೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತೀನಿ, ಅದು FIR ಆಗಿರುತ್ತೆ. ಆ ಕಾಪಿನ ನನ್ನ ಪರವಾಗಿ ಬೇರೆ ಯಾರಾದ್ರೂ ಬಂದು ಕಲೆಕ್ಟ್ ಮಾಡ್ಕೋಬಹುದಾ ಆಸ್ ಎ ಜನರಲ್ ಪಬ್ಲಿಕ್? FIR is a public document recorded under section 154 of the CRPC. Any third party can collect it. Any third party can collect it. Okay, sir. If they refuse it, again the same hierarchical procedure. Hierarchical procedure. FIR has to be produced to an accused person and to a complainant, which is stated under the section 207 of the CRPC. It is a compliance thing. So it is the police officer is bound to give the FIR copy to a complainant and also to an accused person. Thank you, sir. Thank you so much. Okay. Asif, you want to ask something? Yes, sir. Good evening, sir. Very good evening, Kelly. Sir, actually class ತುಂಬಾ ಇನ್ಫಾರ್ಮೇಟಿವ್ ಇತ್ತು ಸರ್. ತುಂಬಾ ಎವಿಡೆನ್ಸ್ ಬಗ್ಗೆ ಎಲ್ಲ ಗೊತ್ತಾಯ್ತು. ಬಟ್ ಒಂದ್ ಸಣ್ಣ ಡೌಟ್ ಏನಿದೆ ಅಂತಂದ್ರೆ, ಈಗ ಎಲೆಕ್ಟ್ರಾನಿಕ್ ರೆಕಾರ್ಡಿಂಗ್ ಎಲ್ಲ ನಾವು ಸಬ್ಮಿಟ್ ಮಾಡ್ಬೋದು ಅಂತ ಇದೆಯಲ್ಲ ಈಗ ಅನ್ನೋನಿಂಗ್ ನಾವು ಗೊತ್ತಿಲ್ಲದೆ ಇರೋ ಹಾಗೆ ಕಾಲ್ ರೆಕಾರ್ಡ್ ಮಾಡ್ಕೊಂಡಿರ್ತೀವಿ. ಈಗ ಆ ಕ್ವಶನ್ ಇನ್ ಒಂದ್ ಕಡೆ ನಾವೆಲ್ಲ ರೆಕಾರ್ಡ್ ಮಾಡ್ಕೊಂಡು ಸಬ್ಮಿಟ್ ಮಾಡ್ತಾ ಇರ್ತೀವಿ ಕೋರ್ಟ್ ಅಲ್ಲಿ. ಆ ಟೈಮಲ್ಲಿ ಅವ್ರು ಪಾಯಿಂಟ್ ರೈಸ್ ಮಾಡಬಹುದಾ, ನಮ್ಮ ಈ ಆರ್ಟಿಕಲ್ 21 ವೈಲೇಟ್ ಆಗಿದೆ, ಆಮೇಲೆ ಇದು ಸಬ್ಮಿಟ್ ಮಾಡೋ ಆಗಿಲ್ಲ, ಇವರು ನಮ್ಮ ಮೇಲೆ ಉಲ್ಟಾ ಹೇಳ್ಬಹುದಾ?
ಅಥವಾ ಯಾವ ರೀತಿ ಇರುತ್ತೆ ಅದ್ರದ್ದು ಲೀಗಲ್ ಕಾನ್ಸಿಕ್ವೆನ್ಸ್? ನೋಡಿ, ದ ಥಿಂಗ್ ದಟ್ ಫಾರ್ ದ ಪರ್ಪಸ್ ಆಫ್, ನೋಡಿ, sometimes if the, ನೋಡಿ, there is a concept called as privileged communications ಅಂತ ಇದೆ. ಮದುವೆ ಆಗೋ ಸಂದರ್ಭದಲ್ಲಿ ಹುಡುಗ ಮತ್ತು ಹುಡುಗಿ ನಡುವೆ ಯಾವುದೇ ತರ ಒಂದು ಅಂಶಗಳನ್ನ ಮುಚ್ಚಿಡಬಾರ್ದು ಅಂತ ಹೇಳಿ. ಈ ನಿಟ್ಟಿನಲ್ಲಿ ಒಬ್ಬ ಥರ್ಡ್ ಪರ್ಸನ್ ಆ ಹುಡುಗನ್ಗೆ ಆಲ್ರೆಡಿ ಮದುವೆ ಆಗಿದೆ, ಆ ಹುಡುಗನ್ಗೆ ಏಡ್ಸ್ ಇದೆ ಅಂತ ಹೇಳಿ ಆ ಇನ್ಫಾರ್ಮೇಶನ್ ಅನ್ನ ರಿವೀಲ್ ಮಾಡ್ತಾರೆ ಒಬ್ಬ ಥರ್ಡ್ ಪರ್ಸನ್. ಅಂತ ಸಂದರ್ಭದಲ್ಲಿ ಆ ಸಂಬಂಧ ಮುರಿದು ಬೀಳುತ್ತೆ. ಅವಾಗ ಅವನು ಆ ವಿಷಯ ಹೇಳದ್ನಲ್ಲ, ವಿಷಯನ ಲೀಕ್ ಮಾಡ್ಕೊಟ್ನಲ್ಲ, ವ್ಯಕ್ತಿ ಮೇಲೆ ಯಾವುದೇ ಕ್ರಮವನ್ನ ತಗೊಳ್ಳಿಕ್ ಬರಲ್ಲ. ಒಂದ್ ವೇಳೆ ತಗೊಂಡ್ರು ಸಹ ಅವನು ಯು ವಿಲ್ ಟೇಕ್ ದ ಡಿಫೆನ್ಸ್ ದಟ್ ಇನ್ ದ ಇಂಟ್ರೆಸ್ಟ್ ಆಫ್ ಗುಡ್ ಫೇತ್ ಟು ಡೂ ಗುಡ್ ಟು ದಟ್ ಪರ್ಸನ್, ಐ ಹ್ಯಾಡ್ ರಿವೀಲ್ಡ್ ಇಟ್ ಅಂತ. ಅಂತ ಸಂದರ್ಭದಲ್ಲಿ ರೈಟ್ ಟು ಪ್ರೈವಸಿ ವಿಲ್ ಬಿ ಏನು ಸಬ್ಸೈಡ್ ಅಂತೆ, ಆಯ್ತಾ? ಅಂತ ಸಂದರ್ಭದಲ್ಲಿ ಅದನ್ನ ಈಗ ಫಾರ್ ದ ಇಂಟ್ರೆಸ್ಟ್ ಆಫ್ ಜನರಲ್ ಪಬ್ಲಿಕ್ ಅಂತ ಈಗ ಟಿವಿ ಕಾರ್ಯಕ್ರಮಗಳಲ್ಲಿ ಸೊ ಅಲ್ಲಿ ಎಲ್ಲ ಒಂದು ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಇದೇನ್ರಿ ಇವೆಲ್ಲ ಮಾತಾಡ್ತಿದ್ದಾರೆ ಟಿವಿಲಿ ಅಂತ, ಫಾರ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಇನ್ ದ ಏನು ಇನ್ ಡಿಫೆನ್ಸ್ ಆಫ್ ಗುಡ್ ಫೈತ್ ಐ ಆಮ್ ಟೆಲಿಂಗ್ ಯು ಆಲ್ ದಿಸ್ ಥಿಂಗ್ಸ್ ಅಂತ ಹೇಳ್ತಾರೆ. So in the same way, by the time Article 21, though Article 21 is there to consent person, that will be not considered. That will be supervened. So hige there is an importance of learning law, and at the same time it is a very important factor to understand the principle of law of evidence also. Sometimes the same law principles will be applied even in the general or daily in social life. ಕೆಲವು ಸಲ ಸೋಷಿಯಲ್ ಲೈಫ್ ಅಲ್ಲೂ ನಾವು ಅದನ್ನ ಅಪ್ಲೈ ಮಾಡೋಂಥದ್ದು ಬೇಕಾಗತ್ತೆ. ಯಾರೋ ಒಬ್ರು ಆಪಾದನೆ ಕೊಟ್ಟಂತ ಸಂದರ್ಭ ಆಯ್ತಪ್ಪ ನೀನ್ ಬಂದು ಅದನ್ನ ತೋರಿಸು ಅಂತ ಹೇಳ್ಬೋದು. ಸೊ ಅಷ್ಟು ಮಟ್ಟದ ಕೋರ್ಟ್ಸ್ ವಿಲ್ ವರ್ಕ್ ಆನ್ ದ ಬೇಸಿಸ್, ಎಲ್ಲವನ್ನೂ ಕಾನೂನಿನ ಪ್ರಿನ್ಸಿಪಲ್ಸ್ ಮೇಲೆ ಅಂತಲ್ಲ. ಆಲ್ ಟುಗೆದರ್ಲಿ ಲಾ ಈಸ್ ಅ ಕೋಡಿಫೈಡ್ ಕಾಮನ್ ಸೆನ್ಸ್ ಅಂತ. ಸಮಟೈಮ್ಸ್ ಕೋರ್ಟ್ ವಿಲ್ ಆಲ್ಸೋ ವರ್ಕ್, ನಾಟ್ ಯಾವಾಗ್ಲೂ ಲೀಗಲ್ ಪ್ರಿನ್ಸಿಪಲ್ಸ್ ಮೇಲೆ ನ್ಯಾಯಾಲಯಗಳು ವರ್ಕ್ ಮಾಡುತ್ತಿದೆ ಅಂತಲ್ಲ. ನ್ಯಾಯಾಲಯಕ್ಕೂ ವಿವೇಚನಾ ಶಕ್ತಿ ಇದ್ದು ಅಂತ ಸಂದರ್ಭದಲ್ಲಿ ಸಾಮಾನ್ಯ ಪ್ರಜ್ಞೆಯನ್ನು ಸಹ ಅಳವಡಿಸಿಕೊಂಡು ಕೇಸನ್ನ ಇತ್ಯರ್ಥವನ್ನ ಪಡಿಸಲಾಗಿದೆ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ಕಾರ್ಯಕ್ರಮವನ್ನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಏನಾದ್ರು ಪ್ರಶ್ನೆಗಳಿದ್ರೆ ತಾವು ಈ ಒಂದು ಚಾನಲ್ಗೆ ಅಥವಾ ಈ ಒಂದು ನಿರೂಪಣೆ ಮಾಡ್ತಾ ಇರೋಂತಹ ಒಂದು ವಾಹಿನಿಯವರಿಗೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರೋಂಥ ಒಂದು ನಂಬರ್ಗೆ ಕರೆಯನ್ನ ಮಾಡಿ ತಾವು ತಮ್ಮ ಪ್ರಶ್ನೆಗಳನ್ನ ಕೇಳ್ಬೋದು, ತಮ್ಮ ಒಂದು ಗೊಂದಲವನ್ನ ಪರಿಹರಿಸ್ಕೊಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.